ಇಂಚರವೇ ಇಂಚರವೇ ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇರುವೆನ ಭೂಮಿ ನನ್ನದು ಗಗನ ನನ್ನದು ಗಾಳಿ ಬೆಂಕಿ ನೀರು ನನ್ನದು ನನಗಿಂತ ಯಾವ ಚಂದವಿಲ್ಲ ಜನುಮ ಜನುಮದೊಳಗು ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇಡುವೆನ ಪ್ರಸದನೆ ಬತ್ತೇರು ಕೂಪನದಲ್ಲೇರು ಪ್ರಸದನ ಚಾಪರ್ಯರ ತಿಂಡಿ ತಿಂಡರ ದಾದ ತಿಂಡಿ ಗುಡ್ ಮಾರ್ನಿಂಗ್ ತಾರೆಗಳೆಲ್ಲ ಜಾರಿ ಹಂಚಿ ಹೋಯ್ತು ನನ್ನ ಯೌವನದ ಒಳಗೆ ಋತುಗಳೆಲ್ಲ ಸೇರಿ ಮಿಂಚಿ ಹೋಯ್ತು ನನ್ನ ವಯ್ಯಾರದ ಒಳಗೆ ಎದೆಯ ಸಿರಿಯಲಿ ಮಿಂಚು ಮಿಂಚಿ ಮರೆಯಾಯಿತು ಮೃದುಳ ಮೈ ಸಿರಿಯಲಿ ಜಗದ ಸೊಬಗು ಮರೆಯಾಯಿತು ಮಾಯದ ಕನ್ಯೆಗೆ ಮಾಯದ ಕನಸಿದೆ ಸುಂದರ ಪ್ರಕೃತಿ ಬಚ್ಚಿಡು ಸಂಗತಿ ನಾನೇ ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇಡುವೆನ സംഗീതക്ക എന്ന മീതാണ്ട് ഇനി ಬೇಗ ಮೀಯರತೆ ಎಡ್ಡೆಡ್ ಸರಿತಾ ಸಿಸ್ ಹತ್ತಿರ ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸರಿತಾ ಸಿಸ್, ವೆಲ್ಕಮ್. ಗುಡ್ ಮಾರ್ನಿಂಗ್ ಸರಿತಾ ಸಿಸ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ಸರಿತಾ ಸಿಸ್? ಎಂತ ಸ್ಪೆಷಲ್ ಇವತ್ತು? ಹಾಯ್ ಹಾಯ್ ಸರಿತಾ ಅವರಂತ ಹೇಳ್ತಾ ಇದ್ದಾರೆ. ಪ್ರಸಾದ್ ಅಣ್ಣ ಗುಡ್ ಮಾರ್ನಿಂಗ್ ಅಂತ ಹೇಳಿ ಟಿಫಿನ್ ಆಯ್ತಕ್ಕ ಅಂತ ಕೇಳ್ತಾ ಇದ್ದೀರಿ. ಹಾಯ್ ಪ್ರಸಾದ್ ಅವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸರಿತಾ ಅವರು. ಹಾಗೆ ನನಗೆ ಈ ಸಾಂಗ್ ಇಷ್ಟ, ಅಯ್ಯೋ ನನಗೆ ಕೂಡ ಇಷ್ಟ ಈ ಸಾಂಗ್. ಪ್ರೀತಿಸಿ ಆಡಿದ್ದಾರೆ, ಅವರ ಪ್ರೀತಿಸಿ ಇದ್ದಾರಲ್ಲ ಅವರ ಚಾನಲಲ್ಲಿ ಈ ಸಾಂಗ್ ಆಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ ಅವರು. ಅದು 1,000 ತನಕ ಹೋಗಿದೆ ಕಾಣಬೇಕು ಆ ಸಾಂಗ್ ಅವರದು. ಚಂದ ಮಾಡಿ ಆಡಿದ್ದಾರೆ ಅವರು, ನನಗಿಂತ ಚಂದ ಆಡ್ತಾರೆ ಅವರು ಈ ಸಾಂಗ್. ನನಗೆ ಇಷ್ಟ, ನನಗೆ ಕೂಡ ಈ ಸಾಂಗ್. ಆಯಕ್ಕ ಪರಿಯರ ಪರಿಯ ಸಜಯ್ ಅವರೇ, ಸಂತೋಷ್ ಅವರೇ, ಈರ್ ಪರಿಯರ ದಾದ ತಿಂಡಿ. ನವೀನ್ ಬ್ರೋ ಬತ್ತೇರು ಗುಡ್ ಮಾರ್ನಿಂಗ್ ಪನದುಲೇರು ಗುಡ್ ಮಾರ್ನಿಂಗ್ ನವೀನ್ ಬ್ರೋ. ಚಾ ಪರಿಯರ ತಿಂದಾರ ದಾದ ತಿಂಡಿ. ಸಂತೋಷ್ ಅವರೇ ಚಾ ಕುಡಿದ್ರಾ, ಟೀ ಕುಡಿದ್ರಾ, ಎಂತ ತಿಂಡಿ? ಸರಿತಾ ಅವರೇ ಆಯ್ತಾ ತಿಂಡಿ? ಏನ್ ಸ್ಪೆಷಲ್? ಹೌದು ಏನ್ ಸ್ಪೆಷಲ್ ಹೇಳಿ. ನವೀನ್ ಅಣ್ಣ ನಮಸ್ತೆ ಅಂತ ಹೇಳಿದ್ರೆ ಪ್ರಸಾದ್ ಅಣ್ಣ. ಅಕ್ಕ ಸಾಂಗ್ ಏನಾರೆ ಜನ మళ్ళీ జాందాది ಗೊತ್ತಿನಿ కొంచెం ఎడ్డింగ్ పాడబోతే టైటిల్ పాడబోతే ఐకి అందాది అంటుంది కదా. ఐకి ఫస్ట్ సాంగ్ పంపి నీకు పని ముట్టే ఎందు సాంగ్ ఐట్ టైటిల్ సాంగ్ అవు బక్క జనమతే కూడా సాంగ్ ಬೇತೆ ಸಾಂಗ್ ಅಂಚ ಪನ್ನೆನೆ ಸಾಂಗ್ ಪನ್ಪಿನಿ. ನಮ್ಮ ತುಳು ಗೈಡ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು. ಗುಡ್ ಮಾರ್ನಿಂಗ್ ನವೀನ್ ಬ್ರೋ. ಚಾಪರಿಯರೇ ದಾದೆ ತಿಂಡಿ ಸ್ಪೆಷಲ್ ದಾದೆ. ಸಂಗೀತಕ್ಕೆ ಯಾರು ಸ್ಟುಡಿಯೋದಲ್ಲ? ಓ ಬೇಗ ಬೈದಾರೆ ಸ್ಟುಡಿಯೋಗು. ಓಕೆ ಪ್ರಸಾದ ನಾವಿಗೆ ಟಿಫಿನ್ ಆಯಿತು ಪ್ರಸಾದ್ ಅವರೇ. ವಾಂಗಿ ಬಾತ್, ವಾವ್ ಸೂಪರ್ ವಾಂಗಿ ಬಾತ್. ಇವರು ವಾಂಗಿ ಬಾತ್ ಕೇಸರಿ ಬಾತ್, ನಮ್ಮ ಹತ್ರದಲ್ಲಿ ಕೇಸರಿ ಬಾತ್ ಮಾಡ್ತಾರೆ ಹೆಚ್ಚು. ವಾಂಗಿ ಬಾತ್ ಎಲ್ಲ ಕಡಿಮೆ ಮಾಡೋದು ನಾವು. ಯಾನು ಆಂದಿಪ್ಪೆ ಚೂರು ಬೇಳೆ ಸಜ್ಜಿಗೆ ರೊಟ್ಟಿ. ವಾವ್ ಸಜ್ಜಿಗೆ ರೊಟ್ಟಿ ಕರಂಚಿನ ಬಡ್ಚಿ ಈರು ಸಜ್ಜಿಗೆ ರೊಟ್ಟಿ ಮಲ್ಪಲೆ ಆಂದಿಲೆ. ವಾವ್ ಎನ್ನ ಫೇವ್ರೇಟ್ ಸೂಪರ್ ಮನೊಂದಿಲ್ಲ ಈರ್ನ ಫೇವ್ರೇಟ್ ಅದಾದೆವು ವಾಂಗಿ ಬಾತ್ ಅಂದಿ. ವಾಂಗಿ ಬಾತ್ ನಮ್ಮೊಬ್ಬರು ಹೋಳ್ ಮಲ್ಪುವ. ನಮಸ್ತೆ ಪ್ರಸಾದ್ ಬ್ರೋ. ಸಿಯಾ ಅವ್ರು ಬಂದರು. ಗುಡ್ ಮಾರ್ನಿಂಗ್ ಸಂಗೀತ ಕಾರ್ಯಕ್ರಮ ನಾನು ಸಂಗೀತ ನಡೆಸಿಕೊಳ್ಳುವವರು ದುರ್ಗಾ ಅಕ್ಕ. ಹೌದೌದು ನಾನೇ ನಡೆಸಿಕೊಳ್ಳೋದು. ಕೇಶವ್ ಬ್ರೋ ಚಾಪರಿಯರ ತಿಂಡರು ದಾದ ತಿಂಡಿ. ಗುಡ್ ಮಾರ್ನಿಂಗ್ ಆಲ್ ಪನೊಂದುಲ್ಲೇರು. ಲೈವ್ಗೆ ಮನೆಯವ್ರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ. ತಂಗಾಳಿ ಕೂಡ ನಾಚಿ ನೀರಾಗ ನನ್ನ ತಳುಕು ಬಳುಕಿನಲ್ಲಿ. ಗಂಗೆಯ ಕೇಳು ಗಾಳಿಯ ಕೇಳು ಇವಳಿಗೆ ನನ್ನ ಮನಸ್ಸಿಡುವೆ. ಹೃದಯವ ತೆರೆದು ಮನಸ್ಸನ್ನು ಪಡೆದು ಜನುಮದ ಪ್ರೀತಿಯ ನಾನೆರೆದೆ. ಪ್ರೀತಿಯ ಊರ ನಾಯಕಿ ಮುತ್ತಿನ ತೇರ ದೇವ
ರೇವತಿಯೇ ನನ್ನ ಉಸಿರಿನಲಿ ನಿನ್ನ ಬಿಗಿದಿಡುವೆ, ಉಸಿರಿರುವವರೆಗೂ ನಾ ಪೂಜಿಸುವೆ. ಈ ಆಸೆಗೆ ಏನಂತೀಯ, ನನ್ನ ಭಾಷೆಗೆ ಹೂ ಅಂತೀಯ. ಓ ನಿಮಗೆ ಇಷ್ಟನಾ, ಬನ್ನಿ ಮತ್ತೆ ಮನೆಗೆ ಬನ್ನಿ, ಟಿಫಿನ್ ಮಾಡಿ ಹೋಗಿ ಪ್ರಸಾದ್ ಅವರೇ ಅಂತ ಹೇಳ್ತಾ ಇದ್ದಾರೆ ಸರಿತಾ ಸಿಸ್. ಪ್ರಕಾಶ್ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಪ್ರಕಾಶ್ ಅವರು, ವೆಲ್ಕಮ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ದು? ಸಿ ಆಜಿನೆ ಓಟ್ ಎನ್ನ, ಓಕೆ ಆಜಿನೆ ಓಟ್ ಪಾಡಿಯ ರಾವ್ ಬಂದೆ ಅಂತ ಹೇಳ್ತಾ ಇದ್ದಾರೆ ಪ್ರಸ್ತಲ್ಲ. ಓಟ್ ಫಾರ್ ಸಂಗೀತ ಅಕ್ಕ. ಹೌದು, ಎಂಚಿನ ಓಟ್ ಓಟ್ ಗೊತ್ತಿದೆ ಓಟ್ ಫಾರ್ ರಕ್ಷಿತಾ ಅಣ್ಣನೆಂದು ಸಂಗೀತನ ನವೀನನ್ನ ಬಲೆ ದಾದಿ ಪರ್ಕ ಅನ್ನೋದಿಲ್ಲ. ಗುಡ್ ಮಾರ್ನಿಂಗ್ ಅಕ್ಕ, ಚಾ ಸ್ಪೆಷಲ್ ನಮಗೆ ಇವತ್ತು. ಪ್ರಕಾಶ್ ಅವರೇ, ನಮ್ಗೆ ಇವತ್ತು ಇದು ನೀರು ದೋಸೆ. ನಿಮ್ಗೆ ಎಂತ ಸ್ಪೆಷಲ್ ಹೇಳಿ? ಒಳ್ಳೆ ಸಾಂಗ್ ಅಲ್ವಾ ಅಕ್ಕ ಅದು? ಹೌದೌದು, ತುಂಬ ಒಳ್ಳೆ ಸಾಂಗು. ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆ ಸಾಂಗ್ ಇದೆ ಅಲ್ವಾ, ಚೆಂದಕ್ಕೆ. ತುಳುವಲ್ಲಿ ಕೂಡ ಇದೆ, ಕನ್ನಡದಲ್ಲಿ ಕೂಡ ಇದೆ, ಹಿಂದಿಯಲ್ಲಿ ಕೂಡ ಇದೆ, ಎಲ್ಲ ಸಾಂಗ್ ಕೂಡ ಸೂಪರ್. ನನಗೆ ಸಾಂಗ್ ಅಂದರೆ ಇಷ್ಟ, ಆದರೆ ರಾಗ ಹಾಕ್ಲಿಕ್ಕೆ ಕಷ್ಟ ಅಷ್ಟೇ. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರಕ್ಷಿತಾ ಅವರು. ನಾವು ಈಗ ರಕ್ಷಿತಾ ಅವರ ಹೆಸರು ತಗೊಂಡದ್ದು ಅಷ್ಟೇ ಮಾರೆ, ರಕ್ಷಿತಾ ಪ್ರತ್ಯಕ್ಷ ಆಗಿದ್ದಾರೆ. ಹಾಯ್ ರಕ್ಷಿತಾ, ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಬಾಂಬೆ ಅಕ್ಕ ನಮಸ್ತೆ. ಸಾಬು ಕಿಚಡಿ ತಿಂದರೆ ಏಕೇನೊಂದುಲ್ಲೇರು ಏರ್ ಬಾಂಬೆ ಅಕ್ಕ ಏರು ಒಳ್ಳೇರು ಅಕ್ಕ. ಎಲೆಕ್ಷನ್ ನಿಂತಿದ್ರ, ನಾನು ಬಂದು ಓಟ್ ಹಾಕ್ತೆ. ಆಯ್ತಾಯ್ತು, ನೀವು ಓಟ್ ಹಾಕಿ, ನಾನು ನಿಂತ ಹಾಗೆ ಎಲೆಕ್ಷನ್ಗೆ. ಎಲ್ಲರೂ ಓಟ್ ಹಾಕೋದೊಂದು ಬಾಕಿ ಇದೆ ಅಷ್ಟೇ. ಸಾವಿರ ಜನುಮ ಇದ್ದರು ನನಗೆ ನಿನ್ನವಳಾಗಿ ಉಳಿದಿರುವೆ, ಪ್ರೇಮದ ಕನಸ ಕಾಣುವ ಕಣ್ಣಿಗೆ ರೆಪ್ಪೆಗಳಾಗಿ ನಾನಿರುವೆ, ನಿನ್ನಂತರಂಗ ನಾನಲ್ಲವೇ, ನಿನ್ನಾಸೆಯೆಲ್ಲ ನನಗಲ್ಲವೇ, ಆ ಸಾಗರದಿ ನಾ ಸಿಲುಕಿದರು ನಿನ್ನ ಕೂಡುವೆ ಏನಂತೀಯ, ಜೊತೆ ಬಾಳುವೆ ಹೂ ಅಂತೀಯ. ಓಟುಡು ಚೆನ್ನೆ ಭಜನವನದಿಲ್ಲ ದಾದಿ ಚಿನ್ನೆ ಇನಿ ಅಕ್ಕನ ಕೆಬಿತು ತೊಂದು ಮುಚ್ಚಳ ಪೊಸತ್ ಇನಿ ಒಂದು ತೊಂದುರ್ದ ಮುಚ್ಚಳನ ಅನ್ನನು ಪೊಸತ್ತು. ನೀವು ನಿಂತ್ರೆ ನಾನು ಓಟ್ ಪಕ್ಕ ನಿಮ್ಗೆ ಆಯ್ತಾಯ್ತು, ಖಂಡಿತ ಒಂದು ಸಲ ಓಟಿಗೆ ನಿಲ್ಲುವ, ಯಾರೆಲ್ಲ ಓಟ್ ಹಾಕ್ತಾರೆ ನೋಡುವ. ಪ್ರಸಾದ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಅವ್ರು ಬಂದರು. ಹಾಯ್ ಮಲ್ಲಿಕಾರ್ಜುನ ಅವರೇ, ವೆಲ್ಕಮ್. ಮಲ್ಲಿಕಾರ್ಜುನ ಅವ್ರು ನಗ್ತಾ ಬರ್ತಾ ಇದ್ದಾರೆ. ಬನ್ನಿ ಮಲ್ಲಿಕಾರ್ಜುನ ಅವರೇ. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ಎಂತ ತಿಂಡಿ? ಗುಡ್ ಮಾರ್ನಿಂಗ್ ನಿಮಗೆ. ನಾನೇ ನೀನಂತೆ ನೀನೇ ನಾನಂತೆ ಜೀವ ಒಂದೇ ಹೃದಯ ಎರಡು. ಪ್ರಸಾದಲ್ಲದ ಆಯ್ತು ತಿಳಿಬುನಿಯೇ. ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ, ಹಾಗೆ ಇರಲಿ ಪ್ರೀತಿ ಸೊಗಡು, ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ, ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನಯ ಬದುಕೆ ನಿನ್ನದು ಗೆಳತಿ, ಕಾಯುವೆ ನಾನು ರೆಪ್ಪೆಯ ಹಾಗೆ ಜನ್ಮ ಪೂರ ನಿನ್ನನ್ನೇ, ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರುವ ತನಕಾನೆ. ಪ್ರಸಾದ ನಗ್ತಾ ಇದ್ದಾರೆ. ಯಾರು ಆ ಕಡೆ ಹೋದ್ರು ಅಕ್ಕ, ನನ್ನ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಯಾರು ಆ ಕಡೆ ಹೋದ್ರು, ನಾನು ಆಗ್ದೆ. ಓಕೆ. ಓ ಎಂಕ್ ಕಣ್ಣು ಬುಲವೆರ ಆಪುಜ ಅಂಚಾವು ಬಾಂಬೆ ಅಕ್ಕ ಇನಿ. ಓ ದೇವಾ, ಇನಿಲ ಅಂಚೇನೆ ನಾ ಪಿರಿದುಜಾ ಅವು ಸರಿತಕ್ಕ ಪೋದು ಬಾಂಬೆ ಶಾಂತಕ್ಕ ಇನಿ. ಅವೇನು ಗೊತ್ತಾಂಡು ಅವು ಪಿರಿದುಜ ಅವು ಶಾಂತ ಸಿಸಿತು ತೊಡಿತ್ತೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಗೆವ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ
ಹೊಂಗನ ಸಾರಸೋ ಛಾಯೆ ಮಂದಹಾಸ ಆಹನಲುಮೆಯ ಶ್ರಾವಣ ಮಾಸ. ಏನು ಹೇಳಿದ್ದು ಸಿಎಸ್ಎಸ್ ತುಳು ಬರೋದಿಲ್ಲ ನನಗೆ. ಅವರು ಹೇಳಿದ್ದು ಏನು ಗೊತ್ತಾ, ಅವರು ಶಾಂತ ಸಿಸ್ ಅಂತ ನಿಮ್ಮನ್ನು ಕರೆದದ್ದು, ಹಾಗೆ ಬಾಂಬೆ ಸಿಸ್ ಅಂತ ನಿಮ್ಮನ್ನು ಕರೆದದ್ದು. ಅವರಿಗೆ ಶಾಂತ ಸಿಸ್ ಹಾಗೆ ಖಂಡಿತಂತೆ. ಸರಿತಾ ಅಂತ ಉಂಟಲ್ಲ, ಅದು ಶಾಂತ ಸಿಸ್ ಇದ್ದಾರಲ್ಲ ಹಾಗೆ ಖಂಡಿತಂತೆ. ಅದಕ್ಕೆ ಬಾಂಬೆ ಸಿಸ್ ಅಂತ ಕೇಳಿದವರು. ಇನಿ ಓಲ ಗಮ್ಮತ್ತಿಜ್ಜೆ ಇನಿ ಓಲ ಗಮ್ಮತ್ತಿಜ್ಜೆ ಎಲ್ಲೆಲ್ಲ ಇವಿಜ್ಜೆ ಎಲ್ಲೆಲ್ಲಡುಂಡು ಗಮ್ಮತ್ ಎಲ್ಲೆಲ್ಲಡು ಬೂತಾಗ ಎಲ್ಲೆಲ್ಲಡು ಬೂತೋಗು ಬಕ್ಕ ಕಾಣೆ ಗಣವಮ್ಮ ಪುರ ಉಂಡು ಅಂಚ ಎಲ್ಲೆಲ್ಲ ಇವಿಜ್ಜಿ ಎಲ್ಲೆಲ್ಲಂಜಿ ಪುರ ಲೈವ್ ಇಜ್ಜಿ ಇನಿ ಓಲ ಗಮ್ಮತ್ತಿಜ್ಜೆ. ಓ ಹೌದು ಶಾಂತ ಸಿಸ್ ಅಂತ ನಿಮ್ಮನ್ನು ಬಾಂಬೆ ಸಿಸ್ ಅಂತ ಕರೆದದ್ದವರು. ಅದಕ್ಕೆ ಹೇಳಿದ್ದು, ನನಗೆ ಎಚ್ಚರ ಆಗಲಿಲ್ಲ, ಅದಕ್ಕೆ ಶಾಂತ ಸಿಸ್ ಅಂತ ಕರೆದದ್ದು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಶಾಂತ ಸಿಸ್ ಇರಬೇಕಿತ್ತು ಈಗ. ಹಾಯ್ ಸಿಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಶಾಂತ ಸಿಸ್. ಹಾಯ್ ಶಾಂತ ಸಿಸ್, ವೆಲ್ಕಮ್. ಸರಿತ ಸಿಸ್, ನಿಮಗೆ ನಾನು ವ್ಯಾಡ್ ಹೇಳಿದ್ದಲ್ಲ ಅಕ್ಕ, ಗೊತ್ತಾಯ್ತು ಅವರಿಗೆ ತುಳು ಬರೋದಿಲ್ಲ ಅಲ್ಲ, ಹಾಗೆ ನನ್ನ ಹತ್ರ ಕೇಳಿದ್ರು. ಹಾಯ್ ಶಾಂತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸರಿತ ಸಿಸ್, ಚಾಡೆ ಸಿಸ್ ದಾದೆ ಎಂಕ್ ನೀರು ದೋಸೆ ಇರೇಗ್ದಾದೆ. ಹಾಯ್ ಕೇಶವ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಂತ ಸಿಸ್. ನಾನು ಜಿತೇಂದ್ರ, ನೀನು ಶ್ರೀದೇವಿ, ದಿಲ್ ಡ್ಯಾನ್ಸ್ ಹಾಡೋಣ ಬಾರ, ಮಡಿಕೇರಿಲಿ ಮಡಿಕ್ಯಾ ಮ್ಯಾಲೆ ನಂದು ನಿಂದು ಒಂದು ಡ್ಯಾನ್ಸು ಸಂತ ಸಂತ. ಹಾಯ್ ಸರಿತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾನ್ ಬೈಜ್ಜ ಬರ್ತೀರಿ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಂತ ಸಿಸ್. ಪೂರಿ ಸಿಸ್, ಪೂರಿ ಇವತ್ತು ಶಾಂತ ಸಿಸ್ಗೆ. ಸರಿತಾ ಸಿಸ್ಗೆ ವಾಂಗಿ ಬಾತ್, ಮತ್ತೆ ನನಗೆ ದೋಸೆ, ಮತ್ತೆ ಪ್ರಸಾದನ್ನೇ ಮತ್ತು ಕೇಶವ್ ಬ್ರೋ ಎಂತ ತಿಂಡಿ ಅಂತ ಹೇಳಲಿಲ್ಲ ಮಾರ್ರೆ, ಅವರ ತಿಂಡಿಯೇ ಮಾಡಲಿಲ್ಲ ಕಾಣ್ಬೇಕು. ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿನ್ನಲ್ಲ ಟೆಂಪರೇಚರು, ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು ಹೇಳಿಲ್ಲ ನಮ್ಮ ಟೀಚರು, ನನಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟು ಯಾಕಿದೆ, ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕತ್ತದ್ದು ನೋಡ್ತದೆ, ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ, ಬಾ ನೋಡಿ ಸರಿತಾ ಸಿಸ್, ನಮ್ಮ ಬಾಂಬೆ ಡನ್ ಸಿಸ್ ಬಂದರು, ಶಾಂತ ಸಿಸ್ ಬಂದ್ರು ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಬಾಂಬೆ ಸಿಸ್ ಅಂದರೆ ಶಾಂತ ಸಿಸ್. ಅಯ್ಯೋ ಸಿಸ್, ನನಗೆ ನಿಮ್ಮ ಬಗ್ಗೆ ಏನು ಅನ್ಕೊಂಡಿಲ್ಲ, ಡೋಂಟ್ ವರಿ. ಹೌದೌದು, ಏನು ಅನ್ಕೊಂಡಿಲ್ಲ. ಅವರು ಸಿಸ್ ಅಲ್ಲ ಬ್ರೋ, ಕೇಶವ್ ಬ್ರೋ ಅವರು. ಸಿಯಾ ಇದ್ದಾರಲ್ಲ, ಸಿಯಾ ಅವರು ಸಿಸ್ ಅಲ್ಲ, ಕೇಶವ್ ಬ್ರೋ ಅವರು. ನನಗೆ ಇವತ್ತು ಇಡ್ಲಿ ವಡ ಸಿಂಗಲ್ ಬನ್ಸ್ ಡಬಲ್ ಚಾ, ವಾವ್ ಸೂಪರ್ ಏತು ಸೋಗಿದೆ. ತಿನ್ರಿ ರಸದನ್ನ, ಹೊಟ್ಟೆಳ್ಳು ತಿಂದಿನ ಅಂದತೆ. ಸಾಲು ತಿನ್ನವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ಉಸಿರು ಬೆಸೆದ ಮೇಲೂ, ಸಾಲು ತಿನ್ನವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ. ಹಾಯ್ ಪ್ರಸಾದ್ ಬ್ರೋ, ಗುಡ್ ಮಾರ್ನಿಂಗ್ ಬಂದಲ್ಲಿ ಶಾಂತ ಸಿಸ್. ಬಂದರೋ ಶಾಂತಕ್ಕ ಬಂದರೋ. ಹೌದೌದು, ಬಂದರೋ ಶಾಂತಕ್ಕ ಬಂದರು. ಸೂಪರ್ ತಿಂಡಿ ಪ್ರಸಾದ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಹೋಟೆಲ್ ತಿಂದಿನಿ ಅಂದೆ ಗೊತ್ತಾಡ ಆತ ಬಗ್ಗೆ ಐಟಮ್ ಉಪ್ಪನಾಗ ಹೋಟೆಲ್ ಏನು ಪ್ರಸಾದ್ ಬ್ರೋ. ಹಿರೇಗ್ಲ ಇಷ್ಟ ಆಳತ್ತೆ. ಶಾಂತಕ್ಕ ಕೇಳಿ ಕಣ್ಣು ಬುಲ ಉಜ್ಜಿಯೇ ಬೊಕ್ಕ ಒಡೆ ತಿಂಡಿ ತಿನ್ಕೊಂಡು ಆವು ಜೆಪ್ಪುಲೇ ಇರು ಅಂಚೆ 10 ಐಟಮ್ ಪ್ರಸಾದ್ ಬ್ರೋ ಪನದಲ್ಲಿ. ಎಷ್ಟು ಐಟಮ್ ಇತ್ತು ಟಿಫಿನಲ್ಲಿ ಪ್ರಸಾದ್ ಅವರೇ. ಹೌದು, ಹೋಟೆಲಲ್ಲಿ ತಿಂದದ್ದಲ್ಲ ಸರಿತಾ ಸಿಸ್. ಹೋಟೆಲಲ್ಲಿ ಆದರೆ ಕೆಲವು ಐಟಮ್ ಇರ್ತದೆ, ಯಾವ್ದು ಬೇಕಾದರೂ ತಿನ್ಬೋದಲ್ಲ. ನಾವು ದಿನ ಅಲ್ಲಿ ಮನೆ ತಿಂಡಿ ತಿನ್ನೋದಲ್ಲ, ಹಾಗೆ ಒಂದೇ ಮಾಡಿ ತಿನ್ಲಿಕ್ಕೆ ಆಗ್ತದೆ. ಕೇಶವ್ ರೋಪನದಲ್ಲಿ ಶಾಂತ ಸಿಸ್.
ಶಾನ್ ಬಾಯಿ ಒಚ್ಚಲೆ ಬರೋದಲ್ಲಿ ತಾಯಿ ಕೇಶವರಾವ್ ಅಂತ ಹೇಳ್ತಂದೆ నేను ಸಿಡಿಲು ಬಂತು, ಸಿಡಿಲು ಮಾರಿ ಬಂತು, ಪಲ್ಟಿ ಆಗ್ತಾ ಇದೆ. ಸಿಡಿಲು ಹೇಗಿದ್ದೀರಾ? ಸಿಡಿಲು ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಲ್ಲಿಗೆ ಸಿಡಿಲು ಬಡಿದು ಬಂದದ್ದು ನೀವು? ಪಲ್ಟಿ ಆಗ್ತಾ ಇದ್ದೀರಾ? ಶಾಂತಿ ಪ್ರಸಾದ್ ಬ್ರೋ ಬಂದ್ರು, ಅಡ್ಡು ಕಣ್ಣು ಮಲ. ರವಿ ಶೋಭಾ ಅವ್ರು ಬಂದರು, ಹಾಯ್ ಅಂತ ಹೇಳಿದ್ರೆ. ಹಾಯ್ ಶೋಭಾ ಅವರೇ, ವೆಲ್ಕಮ್. ದಯವಿಗೊಂದು ಲೈಕ್ ಕೊಡದಿದ್ರೆ ಲೈಕ್ ಕೊಡಿ. ಮತ್ತು ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಎಂತ ತಿಂಡಿ? ಸಿಡಿಲು ಅವರೇ, ಕಾಫಿ ಆಯಿತಾ, ತಿಂಡಿ ಆಯಿತಾ? ಎಂತ ತಿಂಡಿ? ಸಿಡಿಲಿಗೆ ಸ್ವಲ್ಪ ಸಡಿಲು ಅಂತ ಹೇಳ್ತಾ ಇದ್ದಾರೆ. ಹೌದು, ಸಿಡಿಲಿಗೆ ಪಲ್ಟಿ ಪಾಡೊಂದು ಬರ್ಪಿನ್ ಮನೆ ಎಂಕ ಪಲ್ಟಿ ಪಾಡೊಂದು ನಂಗೆ ಎನ್ನ ಮಗೆ ಅಂಚೇನು ಪಲ್ಟಿ ಪಾಡು ಎಲ್ಲಿ ಆಯ್ ಒಂಚೂರು ಕುಲ್ಲಿನ ಅವ್ಳು ಕುಲ್ಲುಜಿ. ಹೋಟೆಲ್ ಯಾಕೆ ಬೆಳಗ್ಗೆ ಎದ್ದು 6 ಮನೆಗೆ ಹೋದರೆ ತಿಂಡಿ ತಿನ್ಬಹುದು? ಹೋಟೆಲ್ ಯಾಕೆ ಬೆಳಗ್ಗೆ ಎದ್ದು ಆಜಿ ಮನೆಗೆ ಹೋದರೆ ಅಂದ ಆಜಿ ಮನೆಗೆ ಲೆಪ್ಪೊಚ್ಚ ನಮ್ಮನ ಆಜಿ ಮನೆಗೆ ನಮ್ಮ ಒಟ್ರಾಸಿ ಪೋಪಿನ ಹೋಟೆಲ್ಗಾನ ಪೋಲಿ ಬನ್ಕ ಲೆಪ್ಪಂದೆಲ್ಲ ಪೋದು ಕಾಸು ಕೊಡ್ದು ತಿಂದು ಬರೋಲಿ ಆಜಿ ಮನೆಗೆ ಓಡೆ ಪೋಪಿನಿ. ಕೊಡುವ ಸರಿತಾವರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಕೊಡಿ ಕೊಡಿ ಕೊಡಿ, ನಮಗೂ ಪಾರ್ಟಿ ಕೊಡಿ ಪ್ರಸಾದ್ ಅವರೇ. ನಮಗೂ ಮನೆ ತಿಂದು ಬೇಜಾರಾಗಿದೆ. ಹೌದು ಅಲ್ವಾ ಅಕ್ಕ? ಸಾಂಗ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಸಾಂಗ ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ಕಣ್ಣಲ್ಲಿ ಕರೆದು ಹೊಂಗನ ಸಾತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ, ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ, ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ಒಡನಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೇ, ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರಿಯ ಮಿಂದೆ, ತೀರದ ಮೋಹದ ಇನಿದಾದ ಆನಂದ ಕಂಡೇ, ಇನಿದಾದ ಆನಂದ ತಂದೆ, ನಮ್ಮೂರ ಮಂದಾರ ಹೂವೇ, ನಿನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ಅದು ಯಾರು ಬಂದದ್ದು? ಬಚ್ಚಲ್ ಮನೆ ಬಂದಿದೆ. ಅಕ್ಕ ಸಾಂಗ್ ಪ್ಲೀಸ್ ಅಂತ ಪೋಂಡ ತೊರ್ತು ಪಿದೈ ಪಾಡುವರು ಅಂದವಿ ಹೋಟೆಲ್ ದಾಣ ಪಿದೈ ಪಾಡುಚಿ ನಮ್ಮ ಕಾಸು ಕೊಡು ತಿಂದು ಬರ್ಪು ಜನತೆ. ಶಾನ್ಸಿಸ್ ಸೂಪರ್ ಬಂದು ಕೆಬಿತ ಸೂಪರ್. ಥ್ಯಾಂಕ್ ಯು ಶಾನ್ಸಿಸ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸಂತೋಷ್ ಅವರು. ಆಯ್ ಸಂತೋಷ್ ಅವರೇ, ವೆಲ್ಕಮ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ ನಿಮ್ದು? ಗುಡ್ ಮಾರ್ನಿಂಗ್ ನಿಮ್ಗೆ. ಹಾಗೋ ಹೀಗೋ ಇದ್ದೆ ನನ್ನ ಪಾಡು ಆಯ ಕಣ್ಣ ಮುಂದೆ ಬಂದೆ, ಇನ್ನು ಹೋದೆ ನಾನು ಹಾಳಾಗಿ. ಅಯ್ಯೋ ಶಿವನೇ, ಅಯ್ಯೋ ಸರಿತಾ ಸಿಸ್, ನೀವು ಪದ್ಯ ಕೇಳ್ತೀರಲ್ಲ, ನನಗೆ ಒಂದು ಬರುವುದಿಲ್ಲ, ಅದು ಬರುವುದೇ ಇಲ್ಲ ನನಗೆ. ಸಿಡಿಲು ಅಂತ ಹೇಳ್ತಾ ಇದ್ದಾರೆ. ಸಿಡಿಲು ಪಲ್ಟಿ, ಇದು ಸಿಡಿಲು ಪಲ್ಟಿಯಾಗಿ ಮುಗಿಯುವುದಿಲ್ಲ ಮಾರ.
ಸರಿತಕ್ಕ ನಿಮಗೆ ಗಿಫ್ಟ್ ಕೊಟ್ಟೆ, ಅದರಲ್ಲಿ ಇತ್ತು ನಾನು ನಿಮ್ಮ ಮನೆ ಮಗಳು ಹಾಗೆ ಗಿಫ್ಟ್ ಕೊಟ್ಟದ್ದು. ಆಯ್ತಾಯ್ತು, ಕೊಡಿ ಕೊಡಿ, ಗಿಫ್ಟ್ ಕೊಡಿ. ಬಚ್ಚಲು ಕೋಣೆ ಬಂದಿದೆ, ನಮ್ಮ ಶಾಂತಿ ಸಪೋರ್ಟಲ್ಲಿದೆ. ಬಚ್ಚಲು ಕೋಣೆ ನಗ್ತಾ ಇದೆ. ಬಚ್ಚಲು ಕೋಣೆ ಇಡೀದಾನೆ ಬರೀದ್ದೀನಿ, ಹೊಸತ ಬಚ್ಚಲು ಕೋಣೆ ಎಂದು. ಬಚ್ಚಲ್ ಕೋಣೆ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಬಚ್ಚಲ್ ಕೋಣೆ ಅವರೇ, ನೀವು ಬಂದು ನಮ್ಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಕನ್ನಡಕ್ಕೆಲ್ಲ ಹಾಕೊಂಡು ಶೋ ಮಾಡಿಕೊಂಡು ಬರ್ತಾ ಇದ್ದೀರಾ. ಯಾಕೆ ಬೇಜಾರಾಯ್ತು ಮೇಡಮ್? ಏನಿಲ್ಲಪ್ಪ, ನನಗೆ ಬೇಜಾರಿಲ್ಲಪ್ಪ, ಏನಿಲ್ಲ. ಸಡಿಲು ಸಿಯಾನಿಗೆ, ಯಾರಿಗೆ? ಸಿಯಾನಿಗ. ಶಾಂತಿ ಸಪೋರ್ಟ್ ಅಲ್ಲಿದೆ. ಬಚ್ಚಲ್ ಕೋಣೆ ಸಪೋರ್ಟು. ಭಾಸ್ಕರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಭಾಸ್ಕರ್ ಅವರೇ. ಭಾಸ್ಕರ್ ಅವ್ರಿಗೆ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ದು? ಎಂತ ತಿಂಡಿ ತಿಂದ್ರಿ? ರಂಜಿತ್ ಬತ್ತೀರ್. ಹಾಯ್ ರಂಜಿತ್, ವೆಲ್ಕಮ್ ರಂಜಿತ್ ಬ್ರೋ. ಚಾಪರಿರಾ ತಿಂಡರಾ ದಾದ ತಿಂಡಿ ಎಂಚ ಉಲ್ಲರ್ಸಿಸಿ ಆನು ಸೂಪರ್ ಅದುಲ್ಲೆ ಇತ್ತೆ. ಆಳ ದೊಂಡೆ ಒಂತೆ ಚೂರು ಕಿಚ್ ಕಿಚ್ಚ ಅವನುಂಡು ದಯಪಣ್ಣ ಚೂರು ಶೀತ ಅದು ದೊಂಡೆ ಪುರ ಬಂಗ ಸ್ವರ ಬರ್ಪು ಜಂಚ. ಸೂಪರ್ ಸಪೋರ್ಟಲ್ಲಿದ್ದಾರೆ ಭಾಸ್ಕರ್ ಅವರು. ಥ್ಯಾಂಕ್ ಯು. ಬಚ್ಚಲು ಕೋಣೆಯ ಡೋರ್ ಓಪನ್ ಇಡಿ. ಅವು ತಡಪೆ ಪೊಸತ್ತೆ ಅಂದಿ ಪೂರೆಲ್ಲ ತಡಪೆ ಬಂದಿ ಪೊಸತ್ತವು ತುಳಿ ಎಡ್ಡಿಜ್ಜ ಆಯ್ತು. ಹರಿಪುರ ಒಂದು ಮಲ್ಪೆರ ಆಪುಜ್ಜಿ ಲಪ್ಪೆರ ಪುರ ಆಪುಜ್ ತಡಪೆಡವೆ ಒಂದು ತುಳಿ ನಡುಟು ಒಂದುಂಡು. ಶಾಂತಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಿ ಸಿಸ್, ಥ್ಯಾಂಕ್ ಯು. ರಂಜಿತ್ ಚಾಪರಿಯರೇ ತಿಂಡರ ದಾದ ತಿಂಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಭಾಸ್ಕರ್ ಅವರು. ಸಿಡಿಲು ಸಿಯಾಗೆ ಸಡಿಲು ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ನನ್ನ ಲೈವಲ್ಲಿ ಬಚ್ಚಲು ಕೋಣೆ ಅವರು ಇದ್ರ ನಿಮ್ಮ ಲೈವಲ್ಲಿ ಕೂಡ ಹೊಸಬರ ಇವದು. ನಾನು ಇನ್ನು ಸ್ವಲ್ಪ ಹೊತ್ತಲ್ಲಿ ಶೌಚಾಲಯ ಎಲ್ಲ ಬರ್ಬೋದು, ಹೇಳಲಿಕ್ಕಾಗುದಿಲ್ಲ. ಇವತ್ತು ಬಚ್ಚಲ ಕೋಣೆ ಬಂದಿದೆ ಅಂದ್ರೆ ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಶೌಚಾಲಯ ಕೂಡ ಬರ್ಲಿಕ್ಕೆ ಚಾನ್ಸ್ ಉಂಟು. ಶಾಂತಿ ಸಪೋರ್ಟಲ್ಲಿದ್ದಾರೆ. ರಂಜಿತ್ ಲೈಕ್ ಕೊಟ್ಟೆ ಸಿಸ್. ಥ್ಯಾಂಕ್ ಯು ರಂಜಿತ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಚಾಪರಿಯರೇ ರಂಜಿತ್ ದಾದ ತಿಂಡಿ ಸೂಪರ್ ಸಪೋರ್ಟ್ ಭಾಸ್ಕರ್ ಅವರು. ಥ್ಯಾಂಕ್ ಯು ಭಾಸ್ಕರ್ ಅವರೇ. ಶಾಂತಿ ಸಪೋರ್ಟು, ಥ್ಯಾಂಕ್ ಯು. ಅಮೆಝಾನ್ ಸೋನು, ಯಾರು ನೀವು? ಸೋನುವಾ? ಬಚ್ಚಲು ಕೋಣೆಯ ಸೋನು. ಭಾಸ್ಕರ್ ಅವರು ಸಪೋರ್ಟು. ಶಾಂತಿ ಸಪೋರ್ಟು, ಥ್ಯಾಂಕ್ ಯು. ಓಕೆ ಬ್ರದರ್, ರಿಟರ್ನ್ ಮಾಡ್ತೇನೆ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸಪೋರ್ಟು, ಶಾಂತಿ ಸಪೋರ್ಟು 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 ಸಪೋರ್ಟು. ಭಾಸ್ಕರ್ ಕೆಂಪು ಚಾ ಕುಡೀರಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕೆಂಪು ಚಾ ಕುಡಿದು? ಜ್ಯೋತಿ ಸಿಸ್ ನಾ ಫುಲ್ ಮೋನು ಆಂಡಿಗೆ ಸಿಸ್ ಅಂದೆ ಫುಲ್ ಮೋನು ಆಂಡ. ಹಾ ಆರು ಮಸ್ತ್ 5 ಗಂಟೆ ಲೈವ್ ಮಲ್ತು ನಿತ್ತಿರತಿ. ಆರ ಒಂದು ಆಂಡ ಅಂದದೆ $10 ಕಂಪ್ಲೀಟ್ ಆಂಡ ಅಂದು ಅಲ್ಲ ಡೌಟಿಂಗ್. ಇನಿ ಆಯ್ನಾ ಏಪ ಆಯ್ನಿಗೆ ಚಾನ್ಸಸ್ ಏಪಾಂಡ್ ಚಾ ಪರಿಯ ಪನೊಂದುಲ್ಲೇರು ಎನ್ನ ನಾನು ಒಂತ ದಿನ ಪೋಡಿಯೇ ಬಾಗಿಲು ಓಪನ್ ಉಂಡೆ ಯಾನ್ ಮೀದು ಬರ್ಪ. ವಾವ್ ಮೀದು ಬಲೆ ಬಚ್ಚಲ ಕೋಣೆ ಪೋಂಡು ತೋಜೋಡು. ಭಾಸ್ಕರ್ ಅವ್ರ ಸಪೋರ್ಟಲ್ಲಿ ಗೊತ್ತಿಲ್ಲ ಯಾರು ಅದು ಅಂತ, ಬಟ್ ನಿನ್ನೆ ಲೈವಲ್ಲಿ ಇದ್ರು ಬಚ್ಚಲ ಕೋಣೆ. ಅದು ಸಪೋರ್ಟರು, ಅವರು ಸಪೋರ್ಟಿಗೆ ಬರ್ತಾರೆ ಅವರು. ಶಾಂತಿ ಸಪೋರ್ಟಲ್ಲಿದ್ದಾರೆ. ಎಲ್ಲರ ಲೈವಿಗೆ ಹೋಗ್ತದೆ ಅದು ಬಚ್ಚಲ ಕೋಣೆ. ಶಾಂತಿ ಸಿಸ್ ಉಪ್ಪಿಟ್ಟು ತಿಂದೆ. ಓಕೆ ಭಾಸ್ಕರ್ ಅವರು. ಶಾಂತಿ ಸಿಸ್ ಸಪೋರ್ಟು. ಶಾಂತಿ ಸಿಸ್ ಅದೇ ಪೂರಿ ಅದೇ ಹಲೋ ಅಂತ ಹೇಳ್ತಾ ಇದ್ದಾರೆ. ಸಂತೋಷ್ ಅವರೇ ಕಾಫಿ ಆಯ್ತಾ ನಿಮ್ಮದು? ಟೀ ಆಯ್ತಾ? ಎಂತ ತಿಂದ್ರಿ? ಕೋಡೆ ಪಂಡರ್ ನವೀನ್ ಅಣ್ಣನ ಲೈವ್ಡ್ ಪಂಡರ್ ಅಂದೇ ಬರ್ತನ. ಕಂಗ್ರ್ಯಾಚುಲೇಷನ್ ಪನ್ಕ ನಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ ಭಾಸ್ಕರ್ ಅವರು. ಶಾಂತಿ ಸಪೋರ್ಟು. ಶಾನ್ ಕೂ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ ಭಾಸ್ಕರ್ ಅವರು. ಥ್ಯಾಂಕ್ ಯು ಶಾಂತಿಸ್. ಥ್ಯಾಂಕ್ ಯು ಭಾಸ್ಕರ್ ಅವರೇ. ಥ್ಯಾಂಕ್ ಯು. ಪದ್ಯ ನಾಡುನು ನಿಮ್ಮದು ಎಲ್ಲಿವರೆಗೆ ಬಂತು? ಮೋನೋಸಿಸ್ ಫುಲ್ ಮೋನ್ ಆದಮೇಲೆ ಪಾರ್ಟಿ ಬೇಕು. ಕೊಡುವ ಪಾರ್ಟಿ ಫುಲ್ ಮೋನ್ ಆದ ನಂತರಲ್ಲ, ಪೇಮೆಂಟ್ ಬಂದ ನಂತರ ಪಾರ್ಟಿ. ಆ ಪೇಮೆಂಟಲ್ಲಿ ಪಾರ್ಟಿ ಕೊಡೋದು ಅದು ಯಾವಾಗ ಆಗ್ತದೆ ಸಾರಿತಾ ಸಿಸ್? ಪೇಮೆಂಟ್ ಬರಲಿಕ್ಕೆಲ್ಲ ನಾವು ಪಾರ್ಟಿ ಕೊಡ್ಲಿಕ್ಕಿಲ್ಲ. ಹಾಗೆ ಕಪ್ಪಟ್ಟಿ ದಾದಿ ನಿಮ್ದು ಎಲ್ಲಿವರೆಗೂ ಬಂದು ನಮ್ದು ಆಗ್ತದೆ. ಇನ್ನೊಂದು ಸ್ವಲ್ಪ ದಿನ ಬೇಕು ಸರಿತಾ ಸಿಸ್, ಸ್ವಲ್ಪ ದಿನದಲ್ಲಿ ಆಗ್ಬೋದು. ಒಂದು ಇಂಪಾದ ಸಾಂಗ್ ಬರಲಿ. ಇಂಪಾದ ಸಾಂಗ್ ಬೇಕಾ? ಇಂಚರವೇ ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇಡುವೆನಾ.
ಮಾತಾಡಿ ಮಾತಾಡಿ ಮಾತಲಾಲು ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಿಸ್, ಗುಡ್ ಮಾರ್ನಿಂಗ್ ಪನದಲ್ಲಿ ಪ್ರೀತ್ ಸಿಸ್. ಶಾಂತಿ ಸಿಸ್ ಸಪೋರ್ಟು ಹಾಯ್ ಸರಿತ ಸಿಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಪ್ರೀತ್ ಸಿಸ್. 2 ಪಾರ್ಟಿ ಬೇಕು ಆಗ. 3 ಪಾರ್ಟಿ ಕೊಡುವ ಸರಿತ ಸಿಸ್. ಅಯ್ಯೋ ದೇವ, ಸರಿತ ಸಿಸ್ ಪಾರ್ಟಿ ಕೊಡುವ ಖಂಡಿತ. ನೀವು ಸಿಕ್ಕಿದ್ರೆ ಪಾರ್ಟಿ ಕೊಡುವ ಖಂಡಿತ. ನಮ್ಮ ಭೇಟಿ ಆಗಬೇಕಲ್ಲ, ನೀವು ಪಾರ್ಟಿ ಸಿಗಬೇಕಾದ್ರೆ ಭೇಟಿ ಆಗಬೇಕು. ಹಾಯ್ ಶಾಂತಿಸ್, ಗುಡ್ ಮಾರ್ನಿಂಗ್. ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕೇಶವ್ರು ಅಂತ ಹೇಳ್ತಾ ಇದ್ದಾರೆ. ಶಾಂತಿಸ್ ಸಪೋರ್ಟು ಪ್ರೀತಿ ಅಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸರಿತ ಸಿಸ್. ಕುಡ್ಲದ ಆಶಕ್ಕಾವು ದಾದಿ 6 ಆಶಾ ಸಿಸ್ ಫೇಸ್ಬುಕ್ ಕುಡುಲಿರಾರಾ ಅಂದೆ ಪ್ರಸನ್ನ ಸತ್ಯ. ಓ ದೇವಾ, ಯಾನ್ ಕೋಡೆ ರೀಲ್ಸ್ ಬರ್ತೀನಿ ಅಂದೆ ಆರ ಹತ್ತು ಬೇತೇರ ಸರಿಯೇ. ನಾನು ಗರ್ಭಿಣಿ. ಓ ಗರ್ಭಿಣಿ ಬಂದಿದೆ, ಗರ್ಭಿಣಿ ನಗ್ತಾ ಇದೆ. ಗರ್ಭಿಣಿ ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಹಾಯ್ ಪ್ರೀತಿಸ್, ಗುಡ್ ಮಾರ್ನಿಂಗ್. ಲೈಕ್ ಕೊಟ್ಟಿದ್ದೇನೆ, ಯಾರಿಗೂ ಹೇಳ್ಬೇಡಿ. ಹಾಯ್ ಪ್ರಸಾದ್ ಅಂತ ಹೇಳ್ತಾ ಇದ್ದಾರೆ. ಸಿಯಗೆ ಒಂದು ಕವನ ಮದಿಮೆದ ದುಂಬು ಆದಿತ್ತ ಈ ಚರ್ಬಿದ ಬೋರಿ ಮದಿಮೆ ಐಬಕ್ಕ ಈ ಪೋಯ ಚಂಡಿ ಕೋರಿ ಮನದಲ್ಲಿರು. ಅಯ್ಯೋ ದೇವಾ, ಲೈಕ್ ಕೊಟ್ಟಿದ್ದೇನೆ, ಯಾರಿಗೆ ಹೇಳ್ಬೇಕು? ಹೇಳಲ್ಲ ಪ್ರೀತಿ ಅಕ್ಕ ಟಿಫಿನ್ ಆಯ್ತಾ? ಏನು ಟಿಫಿನ್? ಲೈಕ್ ಕೊಟ್ಟಿದ್ದೇನೆ. ಓಕೆ ಥ್ಯಾಂಕ್ ಯು. ಶಾಂತಿ ಸಪೋರ್ಟಲ್ಲಿದ್ದಾರೆ. ಹಾಯ್ ಪ್ರೀತಿ ಸಿಸ್ ಅವರೇ. ನೀ ಪ್ರಶ್ನೆ ದಾದ ವಿಷಯ ಪಲ್ಲೆ ಸರಿ ಪಲ್ಲೆ ಅಂದ ಆರೇನಾ ಸಿಡಿಲು ಹಾಯ್ ಪನೊಂದುಲ್ಲೇರು. ಪ್ರೀತಿ ಮತ್ತಿನಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಿ ಪ್ರೀತಿ ಅಕ್ಕ. ಪ್ರೀತಿ ಮತ್ತು ಸಂಗೀತ ಕಾರ್ಯಕ್ರಮ ನಡೆಸಿಕೊಡಿ. ಇದು ಕೇಶವ್ರು ದಾದಿ. ಶಾಂತಿ ಸಪೋರ್ಟಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಪಾರ್ಟಿ ಪ್ರೀತಿ ಅಕ್ಕ ತೋಟದಲ್ಲಿ. ಆಯ್ತಾಯ್ತು, ಪ್ರೀತಿ ಅಕ್ಕನ ತೋಟದಲ್ಲಿ ಪಾರ್ಟಿ ಆಯಿತು. ಅವತ್ತು ನೀವು ಅಡಿಗೆ ಮಾಡಬೇಡಿ, 3 ಪಾರ್ಟಿ ಕೊಡುವ. ರಾಕೇಶ್ ಕುಳಲ್ ಅವರು ಬಂದರು. ಹಾಯ್ ರಾಕೇಶ್ ಕುಳಲ್ ಅವರೇ, ವೆಲ್ಕಮ್. ರಾಕೇಶ್ ಅವರೇ, ನೀವು ಹೊಸಬರಾಗಿದ್ರೆ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಮತ್ತೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್. ಟೊಮೆಟೊ ರೈಸ್ ಸರಿತಾ ಸಿಸ್. ಓ ಪ್ರೀತಿ ಸಿಸ್, ಟೊಮೆಟೊ ರೈಸ್ ಮಾಡ್ತೀನಾ? ಕುಡ್ಲದ ಆಶಕ್ಕ ಅಂದೆಯೇ ತೂಕ ಬಕ್ಕ ತೂಕದ ಅದನ್ನು ಇದು ಫೇಸ್ಬುಕ್ ಪೂರ ಅವೇ ಸುದ್ದಿ ಇಪ್ಪತ್ತೆ. ಪ್ರೀತಿ ಸರ್, ಅಯ್ಯೋ ಪ್ರೀತಿ ಸರ್ ಅಲ್ಲವ, ಅದು ಮೇಡಮ್, ಪ್ರೀತಿ ಮೇಡಮ್ ಅವರು. ಎಂತ ಸರ ನಿಮ್ದು ಅಂದೆ ಚೇಪನೋದು ಅಂದು ಯಾರು ಆಶಾಸಿಸ್ಕೊಂಡು ಆರೈತೆ ತೂಕ ಬಕ್ಕ ತೂಕ ಗೊತ್ತಾಪಡತ್ತೆ ನಮ್ಮ ಕೋಲ ಗೊತ್ತ ಸರಿ ಪಂಡ್ರಲ್ಲ ಜತಿ ಪ್ರಸದನ್ನ. ಸಂಗೀತ ಅವರೇ, ಐ ಆಮ್ ಕ್ಯೂಟ್. ಎಸ್ ಯು ಆರ್ ಕ್ಯೂಟ್. ಎಸ್ ಗರ್ಭಿಣಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಶಾಂತ ಅವರೇ ಹ್ಞೂ ಅಂತ ಹೇಳ್ತಾ ಇದ್ದಾರೆ. ನಾನು ನೀಲಿ ಬೆಟ್ಟದ ರಾಣಿ ನೀಲಾಂಬರಿ. ನೀನು ನೀಲಿ ಬೆಟ್ಟದ ರಾಣಿ? ಹೌದೌದು, ನಾನೇ ಬೆಟ್ಟಕ್ಕೆಲ್ಲ ನಾನೇ ರಾಣಿ, ಮಹಾರಾಣಿ. ಪ್ರಸಾದ್ ಅವರು ಅಂದ ಸತ್ಯನ ಅವಿ ಅಲ್ಲಗೇನು ಪ್ರಸಾದನ ಸತ್ಯನೇ ಅತ ನೀವು ಸಿಚ್ಚಂದೆ ಪನೆಯರಿ ಅಂಚ ತೂಕದ ನಾನು ಏರು ಹೊರ ಕೊಕ್ಕಡೆ ಮಕ್ಕಳ ಮಲ್ಪೇರಿ ಕೆಲವೇರು ಪೋಸ್ಟ್ ಮಾಡುವೇರು ಮಕ್ಕಳ ಮಲ್ತದ್ದು ಇದು ತೂಡಾಪುಡ್ದು ಅದಂದ್ರೆ. ಪ್ರೀತಿ ಅವರು ಕೋಡೆ ಯಾರು ಹೋಗುವ ಪಾರ್ಲರ್ ಪೋದಿತ್ತೀರಿ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಸಾಂಗ ಅದು ಸ್ವಲ್ಪವೇ ಬರುದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಹಾಯಾಗಿ ರಂಗು ಚೆಲ್ಲಿತೀರ ಎರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಓ ಟೊಮೆಟೊ ಬಾತ್ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಭಾಸ್ಕರ್ ಅವರು. ಹಾಗೆ ರಂಜಿತ್ ದಾದ ತಿಂಡಿ ಸಿಸಿ ಹೆಂಗ್ ನೀರು ದೋಸೆ ಸೂಪರ್ ಸಪೋರ್ಟಲ್ಲಿದೆ ಭಾಸ್ಕರ್ ಅವರು. ಇದಕ್ಕೆ ಕಾರಣ ರವಿಸಾಗರ್. ಹೌದಾ ರವಿಸಾಗರ್ ಅವರು ಹೋದ್ರು ಕಾಣಬೇಕು. ಬಂದವರು ಒಂದು ಮೆಸೇಜ್ ಹೋಗ್ತಾರೆ. ಹಾಗೆ ನಾನು ಮಾತ್ರ ಅವರ ಲೈವ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಯ್ ಗರ್ಭಿಣಿ ಹ್ಞೂ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದೆ ಭಾಸ್ಕರ್ ಅವರು. ಆಯ್ತು ಬನ್ನಿ ಪಾರ್ಟಿಗೆ ಅಂತ ಹೇಳಿದೆ. ಪ್ರೀತಿ ಎಂಚೆ ಉಲ್ಲಾರಿಕೆ ಒಂದು ರಂಜಿತ್ ನಾನು ರೆಡಿ. ಓಕೆ ಪ್ರೀತಿ ಅವರು ರೆಡಿ ಇದ್ದಾರೆ. ಇನ್ನು ಪಾರ್ಟಿ ಕೊಡೋದು ಒಂದೇ ಬಾಕಿ ಅಲ್ವಾ ಸರಿತ ಸಿಸ್? ಪ್ರೀತಿ ಅವರೇ ಪಾರ್ಟಿ ಕೊಡುವ. ನಾನು ಗರ್ಭಿಣಿ ಅವರು ಸಪೋರ್ಟ್. ಓಕೆ ಬಾಯ್ ಸಂತೋಷ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಕೊಡ್ತಾ ಇದ್ದೀರಾ. ಹಾಗೆ ನನ್ನ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಗರ್ಭಿಣಿ ಆಗ್ತಾ ಇದೆ, ಲೈವ್ಗೆ ಲೈಕ್ ಕೊಡಿ ಅಂತ ಹೇಳ್ತೆ. ಗರ್ಭಿಣಿ ಡೆಲಿವರಿಗೆ ಹೋಗಿದ್ದ. ಡೆಲಿವರಿ ಆಯ್ತಾ ಗರ್ಭಿಣಿ? ಎಂತ ಮಗು? ಯಾವ ಮಗು?
ಏನಾಯ್ತು ಎಫ್ ಪಿ ಅಕ್ಕ? ಹೌದೌದು, ಅವರೇ ಕಾಣಬೇಕು. ಮತ್ತೆ ನೋಡ್ಬೇಕು ಎಫ್ ಪಿಗೆ ಮಾತ್ರ ಎಡ್ಡೆ ರೀಲ್ಸ್ ಪೂರ ಎಡ್ಡೆ ಅಂತೊಂದಿತ್ತೇರಿಗೆ ಬಾರಿ ಬಂಗಡ ಒಂಜಿ ಆಮ್ಲೆಟ್ ಅಂಗಡಿ ಇದು ಆರೇತಿ ಪ್ರಸದನ್ನ ಆರೇತಾ ಅದು ಪಂಟೆಲ ಅದು ನಮಗೆ ಸರಿ ಗೊತ್ತಿತ್ತಂದ್ರೆ ಪಂಟೆಲ ವಿಷಯ ಪೊಡಿಗೆ ಅಪ್ಪಣ ಅಂಚ ಶಾಂತ ಅವರೇ ಹ್ಞೂ ಅಂತ ಹೇಳ್ತಾ ಇದ್ರೆ ಪೊಕ್ಕಡೆ ಸ್ಪ್ರೆಡ್ ಮಲ್ಪೊಚ್ಚಿ ಅಂದ ಆದುಪ್ಪು ಗೊತ್ತು ಜೊತೆ ನಮಗೆ ದಾದಂದು ನಮ್ಮ ಸರಿ ಕೆಲವಿರುಂಡೆ ಪೊಕ್ಕಡೆ ಪೋಸ್ಟ್ ಮಾಡುವೇರಿ ಪೊಕ್ಕಡೆ ಪೋಸ್ಟ್ ಮಾಡುವೇರು ಕೇನ್ಗ ದಾದನ್ ಪಕ್ಕ ತೂಕ ಸರಿ ತೂದು ನಮ್ಮ ಪಾತ್ರೆ ಅಪ್ಪಡಿ ದಿನ ಪಕ್ಕ ಪಕ್ಕಡೆ ಅತಿ ಸರಿತ ಸಿಸ್ ಏನು ತಿಂಡಿ ಅಂತ ಕೇಳಿದ್ರೆ ಪ್ರೀತಿಸಿ ರಾಕಿ ಬಾಯ್ ಬಂದರು. ಆಯ್ ರಾಕಿ ಬಾಯ್ ಅವರು ವೆಲ್ಕಮ್, ನಗ್ತಾ ಇದ್ದಾರೆ ರಾಕಿ ಬಾಯ್. ಹೋಗಿ ಬರ್ತೀನಿ, ಶುಭವಾಗಲಿ. ಓಕೆ ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಹೋ ಸಿಡಿಲ ಮಾರಿ ನಿನ್ನೊಲುಮೆ ನಾನು, ನಿನ್ನಿಂದ ಆದ ತಪ್ಪಿಗೆ ನಾನು ಹೊಣೆಯಾಗಿರುವೆಯಾ ಅಂತ ಹೇಳ್ತಾ ಇದ್ರೆ ಪೂರಿ ಪ್ರೀತಿಸಿ ಸಿರೆಗ್ದಾದಿಕ್ಕೆ ಬಾಯ್ 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 ಬಾಯ್. ವಾಂಗಿ ಬಾತ್ ಸಿಸ್. ಓಕೆ ಸಿಸ್, ಮತ್ತೆ ಸಿಗುವ ಪಂದೇರು. ಓಕೆ ರಂಜಿತ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಒಂದು ಸಪೋರ್ಟ್ ಕೊಟ್ಟೋದಕ್ಕೆ, ಥ್ಯಾಂಕ್ ಯು. ಪೂರ ಜನ ಪೋಸ್ಟ್ ಪಾಡ್ದೇರು ಅಂದೆ, ಪೂರೆಲ್ಲ ಪಾಡ್ದೇರಾ ಶೇ ಅವತ್ತು ಯಾರದೆ ಮುಜ್ಜು ಮುಸುಟು ಮೊಂಗೆ ಮುಸುಟು ಪೂರ ಪನ ಹೊಂದಿತ್ತೀನಿ ಮಾತಾಡಿ ಆರೈತ ಪನ್ಪಿ ನೀರು ಅರೇನತ್ಯ ಎಂಕ ಟೊಮೆಟೊ ರೈಸ್ ಶಾಂತ ಸಿಸ್ ಕಾಡೆ ಎತ್ತಿಜಿ ಕಾಡೆ ಏನಲ್ಲ ಪೋಸ್ಟ್ ಇತ್ತು ಜಾನ್ ಕಾಡೆ ವರ ಪೋದು ಬರ್ಪೆ ಫೇಸ್ಬುಕ್ ದಂಜಿ ಪೋದು ಬರ್ಪೆ ಕಾಡೆ ವರ ಅಲ್ಲಿ ಪಪ್ಪಗದಾಲ ಪೋಸ್ಟ್ ಇತ್ತು ಜಿ ತೂಕ ಇತ್ತೆ ತೂಕ ಅತ್ತು ಸಡನ್ ಅತಿ ಕೋಡೆಂಜಿ ಒವ್ವ ಪಾರ್ಲರ್ಗೆ ಪೋದಿತ್ತಿ ನಾ ವೀಡಿಯೋ ಪಾಡ್ದಿತ್ತೇರು ಐದ ಕೊಂಜಿ ಕೆಲವರಿಗೆ ನೆರೆದು ವೀಡಿಯೋ ಪಾಡುವಿರತ್ತೆ ಮುಂಗುಳಿ ಮುಸುಟು ಬಕ್ಕ ಮುಜ್ಜು ಮುಸುಟು. ಸಂತೋಷ್ ಅವರು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಓಕೆ ಸಂತೋಷ್ ಅವರೇ. ಅಕ್ಕ ಪಾರ್ಟಿ ಅಷ್ಟೇ ಬಾಕಿ ಇತ್ತು. ಹೌದೌದು, ಪಾರ್ಟಿ ಒಂದೇ ಬಾಕಿ, ಮತ್ತೆ ಎಲ್ಲ ರೆಡಿ ಇದೆ. ಸಿಸ್ ಯಾನು ಹೊರ ತೂದು ಬರ್ಪೆ ಅಂದ ಅತ್ತ ತೂದು ಬಲಿ ಇತ್ತೆ ಬರ್ಪೆ ಅವ ಅಂದು ಸಿಸ್ ಬನೊಂದುಲ್ಲೇರಿ ಇಲ್ಲ ತುಯ್ಯಾರ ಶಾನ್ ಒಂಜಿ ಸರ್ತಿ ತೂಲೆಗೆ ಕಡಪುಡಿಗೆ ಬನೊಂದುಲ್ಲೇರಿ ಶಾಂತಕ ನೀವು ಸಹ ಯೂಟ್ಯೂಬ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದು ತುಯ್ಯ ಬೇಜಾರಾಂಡ್ ಪೇಜಿಡ್ ಪಾಡಿರಿ ಪೋಸ್ಟ್ ಬೊಕ್ಕ ಗೊತ್ತಿಚ್ಚಿ ಅರೇನ ಪೇಜಿಡೆ ಪೋಸ್ಟ್ ಪಾಡಿನ ಅಂಚನಾ ತುಪ್ಪುಯೇ ಬಾರಿ ಬಂಗಡೊಂಜಿ ಆಮ್ಲೆಟ್ ಅಂಗಡಿ ದೀದು ಪನ್ಪಿನಿ ಈ ಪ್ರಾಯಡ್ಲ ಆಮ್ಲೆಟ್ ಅಂಗಡಿ ದೀದು ಒಂಜಿ ಪಣಾರ ಜೀವನಾರು ಮಲ್ತೊಂದಿತ್ತೀರ ತಂದು ಶಾಂತಕ ವೈಟಿ ಮಾಡಿದ ಡೈಲಿ ಸಾಬು ಕಿಚಡಿ ಪೋಸ್ಟ್ ಇರಬಹುದು. ಹೌದೌದು, ಎಂಕ್ಲೆನ ಫೇವ್ರೇಟ್ ಆರು ಅಂದಿಯೇ ಮಾತೇರ್ನಲ್ಲ. ಹಾಯ್ MR ಧ್ರುವಗೌಡ ಅವರೇ. ಹಾಯ್ ಧ್ರುವಗೌಡ ಅವ್ರೆ, ವೆಲ್ಕಮ್. ಧ್ರುವಗೌಡ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ಎಂತ ತಿಂಡಿ? ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ ಉಸಿರು ಇರುವವರೆಗೂ ಹೆಸರು ಹೇಳುತ್ತಾರಾ ಹೆಣ ಹಣ್ಣುತ್ತಾರಾ ಮಣ್ಣಾಗಿ ಹೂಳುತ್ತಾರಾ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರಾ. ಏನೂ ಆಗಿಲ್ಲ, ಏನು ಲೇಟ್ ಧ್ರುವ ಅವರೇ? ಈತು ಜನ ದಾದಪುರ ಬಗ್ಲೊಂದಿತ್ತೀರ ನನ್ನ ಬಗ್ಲಾಡು ಪನೊಂದುಲ್ಲೇರು. ಸಿಯಾ ಬ್ರದರ್ ಪರವಾಗಿಲ್ಲ, ಏನಾದರೂ ಮಾಡ್ಬೋದು, ವೈಟಿಲಿ ಶಾಂತಕ್ಕಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅವರು ಯೂಟ್ಯೂಬ್ ಮಾಡುದಿಲ್ಲ ಅಂತ ಹೇಳಿದ್ರು ಶಾಂತ ಸಿಸ್. ಅದು ಮಸ್ತ್ ಜನರಿಗೆ ನೆರೊಂದಿತ್ತೀರತಿ ಎಂಜಿನೇನ ಪನೊಂದಿತ್ತೀರ ಒಂಜಿ ಪೋಸ್ಟ್ ಮಾಡ್ರೆ ಅಜ್ಜಿ ಏನೇನ ಕಮೆಂಟ್ ಪಾಡ್ನತಿ ಆರ್ ಪಾಪ ಆರ್ನ ಒಂಜಿ ಆಮ್ಲೆಟ್ ಅಂಗಡಿ ದೀದ್ ಆರ್ನೊಂಜಿ ಜೀವನ ಆರ್ ತೂವೊಂದಿತ್ತೀರತಿ. ಈರೊಂಜಿ ಏತು ಪೊರ್ಲಿ ಚಾಪರಿಯರ ಅಂದ ಸಂಪಿ ಹೆಂಗೆ ಗೊತ್ತೇ ಇಜ್ಜಿ. ಥ್ಯಾಂಕ್ ಯು. ಕುಳೆ ತೊಂದು ಬರ್ತಾರೆ ತಿರ್ತು ಮಾಡ್ಬೇಕು. ಅದೇ ಏನಾಯ್ತು, ವಾಟ್ ಹ್ಯಾಪೆಂಡ್? ಅದು ಆಶಾ ಸಿಸ್ ಅಂತ ಇದ್ದಾರಲ್ಲ ಫೇಸ್ಬುಕ್ ಪೇಜಲ್ಲಿ, ಅವರದ್ದು ಇವತ್ತು ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅವರಿಗೆ. ಅದು ನಾವು ವಿಷಯ ಸತ್ಯವಾ ಅಲ್ಲ ಬೇರೆ ಯಾರಾದ್ರು ಸುಮ್ಮನೆ ಪೋಸ್ಟ್ ಹಾಕಿದ್ದಾರೆ ಅಂತ ನಾವು ಆ ಬಗ್ಗೆ ಮಾತಾಡ್ತಾ ಇದ್ದೇವೆ ಧ್ರುವ ಅವರೇ. ಅಂದು ಸಿಸ್ ಮನೊಂದುಲ್ಲೇರು. ಸಂಗೀತ ಸಿಸ್, ನನಗೆ ಒಂದು ಬೇಸರದ ಸಾಂಗ್ ಹೇಳಿ ನಾನು ಹೋಗುವೆ. ಯಾಕೆ ಬೇಸರದ ಸಾಂಗು?
ಪ್ರೇಮದ ಕಾದಂಬರಿ ವಾಯಿಸಿ ಬರ್ಪುಜಿ ಬರೆದೆನು ಕಣ್ಣೀರಲಿ ಕತೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ಬೇಜಾರಾಣಿಕೆ ನಂದೆ ಎಂಕ್ ಮಂಡೆ ದೆರ್ಪೆರ ಒಂದಿಜ್ಜಿ ಈರ್ ದಾದಿ ಸಂಪು ದಾದ ಪ್ರಾಬ್ಲಮ್ ಈರೆಗ್ ಯಾವ ಆಶಿಸೋದು ಅದು ಇದರಲ್ಲ ಫೇಸ್ಬುಕ್ ಪೇಜಲ್ಲಿ ಅದು ಯಾವಾಗಲೂ ಅವರಿಗೆ ಬೈತಾ ಇರ್ತದೆ. ಮುಂಗುಳಿ ಮುಸುಂಟು ಮುಜ್ಜಿ ಮುಸುಂಟು ಅಂತ ಹೇಳ್ತಾ ಇದ್ರೆ, ಒಂದು ಆಮ್ಲೆಟ್ ಅಂಗಡಿ ಗೂಡಂಗಡಿಯಲ್ಲಿ ಅವರದೇ ಸ್ವಂತ ಗೂಡಂಗಡಿಯಲ್ಲಿ ಅವರು ಆಮ್ಲೆಟ್ ಎಲ್ಲ ಮಾಡ್ತಾರಲ್ಲ. ಅವರು ಯೂಟ್ಯೂಬರ್ ಅಲ್ಲ ಕಾಣಬೇಕು, ಅವ್ರ ಪೇಜ್ ಇದೆ, ಅವರದು ಫೇಸ್ಬುಕ್ ಪೇಜ್ ಇದೆ. ಯೂಟ್ಯೂಬ್ ನಾನು ನೋಡಲಿಲ್ಲ ಅವರದು. ಮುಗಿಯದಿರಲಿ ಬಂಧನ, ಹೌದೌದು, ಮುಗಿಯದಿರಲಿ ಬಂಧನ, ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂಕೇತ. ಪಡೀಲಲ್ಲಿ ಆಮ್ಲೆಟ್ ಆಗ್ತಾ ಇದ್ರು ಅವರೇ ಅಂತೆ ಫೇಸ್ಬುಕ್ಕಲ್ಲಿ ಪೇಜಲ್ಲಿ ಎಲ್ಲರೂ ಪೋಸ್ಟ್ ಮಾಡಿದ್ದಾರೆ ಅಂತೆ, ನೋಡಿ ಅಂತೆ. ನಾನು ನೋಡಲಿಲ್ಲ, ನಾನು ಆಗ ನೋಡುವಾಗ ಬೆಳಿಗ್ಗೆ ನೋಡುವಾಗ ಇರಲಿಲ್ಲ, ಯಾವ ಪೋಸ್ಟ್ ಇರಲಿಲ್ಲ. ಬೇಜಾರಾಯಿತು ಕೇಳಿ. ಮಂಡೇನ ತೀರ್ಥಪಾಡ್ಲೆ ಬನದಲ್ಲಿ ಪಡೀಲಲ್ಲಿ ಆಮ್ಲೆಟ್ ಆಗ್ತಾ ಇದ್ರು, ಹೌದೌದು ಅವರೇ. ಶಾಂತಕಾಯಿ ಚಾಪರಿಯರ ಅಕ್ಕ, ನನಗೆ ಅಷ್ಟು ಗೊತ್ತಿಲ್ಲ, ಶೇರ್ ಮಾಡಿ ಅಕ್ಕ, ನೋಡ್ತೇನೆ. ಓಕೆ. ಸುಜಾತ ಸುವರ್ಣ ಅವರು ಬಂದರು, ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸುಜಾತ ಅವರೇ, ವೆಲ್ಕಮ್. ಸುಜಾತ ಅವರೇ, ಲೈವ್ಗೊಂದು ಲೈಕ್ ಕೊಡಿ, ಹೊಸಬರಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಈರ್ನ ಕಣ್ಣು ನೀರು ಬರ್ಪೂಜಿ, ಅವು ಬೇಜಾರು ಹಂಚತ್ತಿ ಬೇಜಾರು, ಮನಸ್ಸಿಗೆ ಬೇಜಾರು. ಕಣ್ಣು ಯಾನ್ ನೀರು ಬತ್ತನೆ ಯಾನ್ ಕುಲ್ಲರೆ ಆಪುಜಿ, ಕಣ್ಣು ನೀರು ಬತ್ತಂಡ ಯಾನ್ ಲೈವ್ ಎಂಡೆ ಮಲ್ಪೋಡ ಆಪುಣಿ ಇಂಕ ಪಕ್ಕ ಪಾತೆರಲ್ಲ ಆಪುಜಿ, ದಾಲ ಆಪುಜಿ. ಅಕ್ಕ ಬಾಯ್, ಎಲ್ಲರಿಗೂ ಬೇಸರದಲ್ಲಿ ಬೇಡ, ಎಂಜಾಯ್ ಪಣೊಂದುಲ್ಲೇರು. ಹೌದೌದು. ರಾಕೇಶ್ ಅವರು ಸಪೋರ್ಟಲ್ಲಿದ್ದಾರೆ. ಹಾಯ್ ರಾಕೇಶ್ ಅವರು, ವೆಲ್ಕಮ್. ಬಂದ್ರಲ್ಲ, ಆಗ ಬಂದಿದ್ರಲ್ಲ ರಾಕೇಶ್ ಅವರೇ. ಇತ್ತೆ ತೂಯಿನ ನರಮಣಿ ಬಕ್ಕ ಇಜ್ಜಿ ಈರ್ನ ಊರು ಹೋವು ಏನ ಮಂಗಳೂರಿಗೆ ಕುಡ್ಲ ಈರ್ ಕುಡ್ಲೆದಾರ, ಈರ್ ಉಡುಪಿದಾರ ಮೊನ್ನೆ ಏನೊಂಜಿ ರಾಕೇಶ್ ಕುಲಲ್ಲ, ರಾಜೇಶ್ ಕುಲ ಬರ್ತೀರ ಉಡುಪಿದಾರ ಪಂಡೇರು. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಲೈಕ್ ಕೊಡಿ ಆಯ್ತಾ. ಸಂಪತ್ ಹತ್ತೂರು ಬಲೆ, ಹತ್ತೂರು ಜಾತ್ರೆನಾ ಒಂದು ಎಂಕಪ್ಪ, ಒಂದು ಎಂಕೆ ಪಂಡು ನನದಾದ ಓವು ಇರೆಗೆ ಪನ್ನೆ ಹತ್ತೆಂಕುಲು ಓವು ಪನ್ನಿ ನಂದನ ಇರೆಗೆ ಪನ್ಯ ಈರ ಉಡುಪಿದಾರ ಯಾನ್ ಅವಕ್ಕೆ ನೀರು ಉಡುಪಿದಾರ. ಹಾಯ್ ಗೀತಾ ಸಿಸ್, ವೆಲ್ಕಮ್. ರಾಕೇಶ್ ಅವರು ಉಡುಪಿದಾರ ಮುರಡಿ ಬೈದಿತ್ತಾರೆ ಇರು. ಗುಡ್ ಮಾರ್ನಿಂಗ್ ಗೀತಾ ಸಿಸ್, ಗುಡ್ ಮಾರ್ನಿಂಗ್. ಗೀತಾ ಸಿಸ್, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂಕಲ್ ಈರೆಲಕನೆ ಲೈವ್ ಮಲ್ಪೆರೆ ಬೊಕ್ಕ ಯೂಟ್ಯೂಬ್ ಮಲ್ಪೆರೆ ಮಸ್ತ್ ಆಸೆ ಉಂಡು. ಬಟ್ ಎಂಕ ಐತ ಬಗ್ಗೆ ನಾಲೆಜ್ ಇಜ್ಜಿ. ಹೌದು, ಆದು ಗೊತ್ತುಂಡು. ಎಂಕ್ಲೇಲ ಯೂಟ್ಯೂಬ್ಗೆ ಬನ್ನಾಗ ದಾದು ಗೊತ್ತುಂಡೆ ಸುಜಾತ ಸಿಸ್. ಎಂಕುಲ್ಲ ಯೂಟ್ಯೂಬ್ ಬನ್ನಾಗ ಎಂಕ್ಲೇಲ ದಾದು ಗೊತ್ತು ಐತ ಬಗ್ಗೆ ನಾಲೆಜ್ ಇಜ್ಜಿ. ನಮ್ಮ ಪೋನಾಗ ವೀಡಿಯೋ ಪೂರ ಪಾಡೋದು ಬನ್ನ ಈಗ ಓನ್ ಕಂಟೆಂಟ್ ಪಾಡ್ಲಿ ಏರ್ನಲ ಒಂದು ಮಲ್ಪೊಚ್ಚಿ ಕಾಪಿ ಮಲ್ತು ಪಾಡೊಚ್ಚಿ ಓನ್ ಪಾಡ್ಲಿ ಈನ ವಾಯ್ಸ್ ಕೊಡ್ದು ಓನ್ ಪಾಡ್ಲಿ ಅಪ್ಪಾಗ ಯೂಟ್ಯೂಬ್ ಒಂದು ಮಲ್ಪೊಡು. ಇಜ್ಜಿನ ಯೂಟ್ಯೂಬ್ ಬೇತಕಲ್ನ ಪಾಂಡ ಕಾಪಿ ರೈಟ್ ಅವು ಒಂದು ಪೂರ ಬಟ್ಪೊಡು ವೀಡಿಯೋ ಪಾಡ್ಲಿ ಇರು ಇಷ್ಟ ಇತ್ತಂಡ ವೀಡಿಯೋ ಪಾಡ್ಲಿ ಅಂಚೆನೆ ಫಸ್ಟ್ ಎಂಚ ಕ್ರಿಯೇಟ್ ಮಲ್ಪುನ ಅವು ಪೂರ ಉಂಡತಿ ಇರು ಯೂಟ್ಯೂಬ್ಡೆ ಸರ್ಚ್ ಮಲ್ತನ ತಿಕ್ಕೊಂಡಿರೇಗ ಯಾನಿತ್ತೆ ಪನಿಯಡ ಇರೇಗ ಅರ್ಥ ಒಂದು ಎಂಚ ಒಂದು ಮಲ್ಪೊಡು ಒಂದೊಂದು ಅವು ಯೂಟ್ಯೂಬ್ಡೆ ಇರುವರ ತುಯ್ಯಾಡ ಇರೇ ಗೊತ್ತಾವು ಮಾತೆಕ್ಲ ಯೂಟ್ಯೂಬ್ ಓಲು ಉಂಡತಿ ಒಯ್ಕಲ ಯೂಟ್ಯೂಬ್ ಉಂಡು ವೀಡಿಯೋ ಉಂಡು ನಮ್ಮ ಕಾಲೇ ಸರ್ಚ್ ಮಲ್ತನ ಅಂಡ ನೀರೇ ದಾದ ಒಯ್ತ ವೀಡಿಯೋ ಬೋಡ್ ಬಂದು ಸರ್ಚ್ ಮಲ್ತಂಡ ಐಡಿ ತಿಕ್ಕುನಿ ಅಲ್ಲ ಐಡಿ ಸರ್ಚ್ ಮಲ್ತೇ ಒಂದು ಮಲ್ತೀನಿ ಸಿಸ್ ಅಂಚೆ ನಮ್ಮ ಓನ್ ಕಂಟೆಂಟ್ ಪಾಡ್ನ ಅಂಡ ಆತೆ ಬೇತಕಲ್ನ ಪುರ ಪಾಡ್ರೆ ಇಜ್ಜಿ. ಶಾಂತ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ರೆ ಗೀತಾ ಸಿಸ್ ಅಂದ ಸಿಸ್ ದಾದಾತೆ ಅಂದಿಯೇ ಇತ್ತೆತ್ತಿನ ನರ ಮನಿ ಬಕ್ಕ ಇಜ್ಜಿ. ಸಂಪು ಬ್ರದರ್ ಹಾಯ್ ಪನೊಂದುಲೇರು. ಹಾಯ್ ಗೀತಾ ಸಿಸ್ ಪನೊಂದುಲೇರು.
ಮೂರು ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಸಂತೆ ಸುಟ್ಟು ಹಾಕಬೇಕು. ಟಿಫಿನ್ ಆಯ್ತು ಸಿಸ್ ಅಂತ ಕೇಳ್ತಾ ಇದ್ದಾರೆ. ಗೀತ ಆಗಿದೆ ನೀರ್ ದೋಸೆ ಇಜ್ಜಿ ಪನೊಂದುಲ್ಲೇರು ದಾದ ಇಜ್ಜಿ ನಾನು ದಾದ ಕೇಂಡೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗೀತ ಸಿಸ್. ಶಾಂತ ಸಿಸ್ ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಆಯ್ತು ಗೀತ ಸಿಸ್ ನಿಮ್ದು ಆಯ್ತಾ ಕೇಳ್ತಾ ಇದ್ದಾರೆ. ಶಾಂತಕ್ಕ ಸರಿತಕ್ಕ ಪ್ರೀತಿ ಅಕ್ಕ ಮಾತಿರುವ ಬಾಯಿ ಕಾಂಡೆನೆ ಬಜೆಟ್ ಲಕ್ಕುನ ದುಂಬೆ ಬ್ಯಾಡ್ ಕೇಂಡೆ ಇಡೀ ದಿನ ಮೂಡ್ ಆಫ್ ಆಂಡ್ ಅಂದಿಯ ಬೇಜಾರಾಂಡ್ ಇರೆಗೆ ದಾದೆ ತಿಂಡಿ ಎಂಕ ನೀರ್ ದೋಸೆ ಸಂಪು ಇರೆಗೆ ದಾದೆ ನಮ್ಮ ತುಳುಗೈಡ್ನ ತೂಲೆ ನಮ್ಮ ತುಳು ಗೈಡ್ ತೂಲೆ ವಿಡಿಯೋ ಪಾಡ್ದಾರೆ. ಅಂತ ಸುಜಾತ ಸಿಸ್ ನಮ್ಮ ತುಳು ಗೈಡ್ ತೂಲೆ ನಮ್ಮ ತುಳು ಗೈಡ್ ಚಾನಲ್ ಉಂಡತೆ ನವೀನ್ ಬ್ರೋನ ಆರು ತೂಲೆ ಆರು ಐಟ್ ಕೆಲವು ಪುರ ತುಳುಟೆ ವಿಡಿಯೋ ಮಲ್ದೇರು ಐಟ್ ಇರೆಗ್ ಐಟ್ ಅಂತ ಸುಲಭ ಪುಡು ಇರೆಗ್ ಚಾನಲ್ ಮಲ್ಪೆರೆತ್ತನ ನಮ್ಮ ತುಳು ಗೈಡ್ ತೂಲೆ ಐಟ್ ಪೂರ ಆರು ವಿಡಿಯೋ ಪಾಡ್ದೇರು ಚಾನಲ್ ಎಂಚ ಕ್ರಿಯೇಟ್ ಮಲ್ಕೊಂಡು ಪೂರ ಅಂದ್ ತೂಲೆ ಅಪ್ಪಗ ಇರೆ ಗೊತ್ತ ಮಕ್ಕ ಇರೆಗ್ ದಾದಾಣ ಒಂಜೊಳ್ಳೆ ವಿಡಿಯೋ ಗೊತ್ತಾಯ್ಜಿ ರೈತ ಬಗ್ಗೆ ಯೂಟ್ಯೂಬ್ದ ಬಗ್ಗೆ ನಮ್ಮ ತುಳು ಗೈಡ್ ಅರೆಗೆ ಒಂಜಿ ಕಮೆಂಟ್ ಪಾಡ್ಲೆ ಆ ರೈತ ಬಗ್ಗೆ ವಿಡಿಯೋ ಬಂತು ಪಾಡುವೇರು. ಹಾಯ್ ನವೀನಣ್ಣ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ಅಕ್ಕ ಬಾಯ್ ಪನೊಂದುಲ್ಲೆ ಬಾಯ್ ಸರಿತಾ ಸಿಸ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡೋದು ಥ್ಯಾಂಕ್ ಯು. ತಿಂಡಿ ಆಣಿ ನವೀನಣ್ಣ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಸ್ಟಾರ್ಟ್ ಯೂಟ್ಯೂಬ್ ಹೌದು ಫಸ್ಟ್ ಅರೆ ಯೂಟ್ಯೂಬ್ ಮಲ್ಪರೆ ಮನಸ್ಸುಂಡಿಗೆ ಪೋಯಿರ ಅಂದಾರು ಕೊರ್ಪೆ ಬಲೆ ಬೊಕ್ಕ ತೊಟ್ಟಿಲು ಕುಲ್ಕ ತೊಟ್ಟಿಲು ಕೋಡೆ ತೊಟ್ಟಿಲು ಒಂಜಿ ಬೂಡ್ದುನ್ಗೆ ಓಲ ತೊಟ್ಟಿಲು ಕಟ್ಟಾದು ಫುಲ್ಲು ಅಕ್ಕಲ ಪುರ ಮಂಡ್ಯದ ಬಿಚ್ಚ ಬೂಡ್ದುನ್ಗೆ ಯಾನ್ ಕೋಡೆ ತುಯ್ನಿ ಓಲ ಒಂಜಿ ರೀಲ್ಸ್ ಇದಲ್ಲತ್ತವು ಕೋಡೆ ಯಾನ್ ತೊಟ್ಟಿಲು ಕುಲ್ಲುಜಿ ಸಂಪು ತಮ್ಮ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಸರಿತಾ ಸಿಸ್. ಗೀತಾ ಸಿಸ್ ಏನಿಲ್ಲ ಸಿಸ್. ಗೀತಾ ಸಿಸ್ ತಿಂಡಿ ಮಾಡಲಿಲ್ವಾ? ಓಕೆ ಸಿಸ್ಟರ್ ಥ್ಯಾಂಕ್ ಯು ಯೂಟ್ಯೂಬ್ ಫಾರ್ ಯುವರ್ ಕೈಂಡ್ ಸಜೆಸ್ಟ್. ಹೌದು ಸುಜಾತ ಸುವರ್ಣ ಅವರೇ ನೋಡಿ ಇಲ್ಲಿ ನಮ್ಮ ತುಳು ಗೈಡ್ ಇದ್ದಾರಲ್ಲ ಅವರ ಚಾನಲನ್ನು ನೀವು ನೋಡಿ ಅವರೆಲ್ಲ ಅದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಸುಲಭ ಆಗ್ಬೋದು. ನಾನು ಅಣ್ಣ ಸರಿತಾ ಸಿಸ್ ಅವರ ಅಣ್ಣ ಮಲ್ಲಣ್ಣ ಅವರು ದೊಡ್ಡಣ್ಣ. ಟಿಫಿನ್ ಆಯ್ತಾ ಸಂಪುತಮ್ಮ ಅಂತ ಕೇಳ್ತಾ ಇದ್ದಾರೆ. ಕೆಲವರಿಗೆ ಖುಷಿ ಆದಿಪ್ಪು ಬೇರೆ ಪಡ್ದು ಸೈ ಅಡ್ಪನೊಂದುಲ್ಲೇರು ಅಂದಂದು ಕೆಲವರಿಗೆ ಆ ರೀಲ್ಸ್ ಮಲ್ಪುನು ಈ ಪ್ರಾಯ ರೀಲ್ಸ್ ಮಲ್ಪುನು ಪೂರ ಪಂದು ಕೆಲವರು ಮಸ್ತ್ ಒಂದು ಮಲ್ತೊಂದಿತ್ತೀರ ಬ್ಯಾಡ್ ಕಮೆಂಟ್ಸ್ ಪೂರ ಪಾಡುತ್ತೆ ದಾಯತಿ ಎಂಕಾರು ಖುಷಿ ಆಪುಡು ಆರ್ನ ರೀಲ್ಸ್ ಪೂರ ತೂನಾಗ ಆರು ಪನ್ಪಿನ ತೋರ ಖುಷಿ ಆಪುಡು ಮೊರಡೆಂಜಿ ಆರು ಇರ್ತಿರತ್ತೆ ಒಂಜಿ ಯೂಟ್ಯೂಬರ್ ಆರ್ನ ಬಗ್ಗೆ ಪಾಡ್ದಿತ್ತೀರಿ ಐಟ್ ಆರು ಬುಲ್ದೇರು ಸಮೇತ ಇಂಚ ಇಂಚ ಪಾಂಡದ ಪೂರ ಬುಲ್ದೇರು. ಇದು ಗ್ಯಾಸ್ ಸಂಪು ಬಂದ್ರು ಶೋರ್ ಸಿಸ್ಟರ್ ಟ್ರೈ ಓಕೆ ಸುಜಾತ ಸಿಸ್ ಮಾಡಿ ನಿಮ್ಮ ಓನ್ ಕಂಟೆಂಟ್ ಆಗಿ ಇದು ಅಡಿಗೆ ಮಾಡೋದಾದರೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತೀರಲ್ಲ ಹಾಗೆ ಅದನ್ನು ಕೂಡ ನೀವು ಹಾಕ್ಬೋದು ನೋಡಿ. ಎಲ್ಲರದ್ದು ಸ್ವಲ್ಪ ಇದು ವಿಡಿಯೋ ಎಲ್ಲ ನೋಡಿ ಆಗ ನಿಮಗೆ ಅರ್ಥ ಆಗ್ತದೆ ಹೇಗೆ ಮಾಡೋದು ಅಂತ. ನಾನು ಕೂಡ ಹಾಗೆ ಸರಿತಾ ಸಿಸ್ ಸುಜಾತ ಸಿಸ್ ಏನು ಗೊತ್ತಾ ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ. ಅದು ನಾವು ಅದು ಮಾಡಬೇಕು ಇದು ಮಾಡಬೇಕು ನಮ್ಮ ಕಾಲಲ್ಲಿ ನಾವೇ ನಿಂತು ನೋಡಬೇಕು ಮತ್ತು ನಾವೇ ಮಾಡ್ಕೊಂಡು ಹೋಗಬೇಕು. ನಂದು ಕೂಡ ಫಸ್ಟ್ ಇದು ಚಾನಲ್ ಹೋಗಿತ್ತು. ತುಂಬ ಕಷ್ಟ ಯೂಟ್ಯೂಬ್ ಮಾಡೋದಂದರೆ ತುಂಬ ಕಷ್ಟ ನೋಡಿ. ಆದರೆ ನೀವು ಟ್ರೈ ಮಾಡಿ, ಕಷ್ಟ ಅಂತ ಬಿಡಬೇಡಿ. ಕಷ್ಟ ಅಂತ ಕೂತ್ಕೊಂಡ್ರೆ ಎಲ್ಲ ಕಷ್ಟ ಆಗ್ತದೆ. ನಾನು ಹೇಳಿದ ಕಷ್ಟ ಅಂತ ಕೂತ್ಕೊಂಡ್ರೆ ಎಲ್ಲ ಕಷ್ಟ ಆಗ್ತದೆ. ಆದರೆ ಬಿಡಬೇಡಿ, ಮಾಡಿ. ದಿನಕ್ಕೊಂದು ಇಲ್ಲ 2 ದಿನಕ್ಕೊಮ್ಮೆ ವಿಡಿಯೋ ಹಾಕಿ. ನೀವು ಅಡಿಗೆ ಮಾಡೋದ ವಿಡಿಯೋ ಹಾಕಿ. ಸಜ್ಜಿಗೆ ರೊಟ್ಟಿ ನಾನು ತಿನ್ಪುನಿ ಡ್ಯೂಟಿ ಸ್ಟಾರ್ಟ್. ಓಕೆ ನವೀನ್ ಬ್ರೋ ತಿನ್ಲೆ ಅವೇ ಥ್ಯಾಂಕ್ ಯು ಸೋ ಮಚ್ ಅವೇ ನವೀನ್ ಬ್ರೋ. ಓಕೆ ಅಕ್ಕ ಬಾಯ್ ಅಂತ ಹೇಳಿದೆ. ಬಾಯ್ ಸರಿತಾ ಸಿಸ್ ಬಾಯ್ ಥ್ಯಾಂಕ್ ಯು ಸೋ ಮಚ್. ನವೀನೇರೆ ಹಾಯ್ ಅಂತ ಹೇಳಿದೆ. ಸಂಪತ್ತು ಈರು ಮಿನಿ ಕುಲ್ಲೇರ ಪೋಚ್ ಅತ್ತೆ ಯಾನು ಇದಬಿಟ್ಟ ಕುಲ್ದಿಜಿ ಎಂಕ್ ಅವು ತೊಟ್ಟಿಲ್ ಬಂಡ ಕೋಡಿಗೆ ಆಪುಂಡು ಮಸ್ತ್ ಹೊರ ಒಂಜಿ ಸಲದಾದ ಗೊತ್ತಿಲ್ಲ ಕರಾವಳಿ ಸಹ ಪೋತೀನಿ ಎಲ್ಲಿ ಎತ್ತೆ ಎಂಗೊಲು ಶಾಲೆ ಪೋಂದಿತ್ತಪ್ಪಗ ಪ್ರೈಮರಿ ನಾನು ಎತ್ತ ಹೊರ ಒಂದ್ಸಲ ಪೋತೀನಿ ಮಾರ್ರೆ ಎಂಕೊಲ್ ಪುರ ಒಟ್ಟಿಗೆ ಸೇರಿ ಪೋತೀನಿ 4-5 ಜನ ಇತ್ತ ಬಕ ಅಮ್ಮನ ಕೊಲ್ಪುರ ಎತ್ತೇರು ಹೊರ ಎಂಕೊಲ್ ಪುರ ತೊಟ್ಟಿಲು ಕುಲ್ದೀನಿ ಕುಲ್ದುಂಡತಿ ಅವಳ ಮಿತ್ತಿಂಚ ತಿರುಗುಣ ಮಲ್ಲ ತೊಟ್ಟಿಲುಂಡತಿ ಐದು ತಿರುಗು ಕುಲ್ದೀನಿ ಮಾರ ಒಂದು ಏರ ಪೋಡಿದು ಪಡಿಕೆ ಹೋಯ್ತು ಒಂದೇ ರೇಟ್ 5 ಮಕ್ಕ ಕುಲ್ಲುಜಿ ಸತ್ತ ಕುಲ್ಲುಜಿ ಎಂಕೊಲ್
ಸರಿತಾ ಸಿಸ್ಟರ್ ಬಿಟ್ಟು ಹೋಗ್ಬೇಡಿ ನನ್ನ ಅಂತ ಹೇಳ್ತಾ ಇದ್ದಾರೆ. ಶಾಂತಕ ಬಾಯ್, ಸಿಯಾ ಬ್ರದರ್ ಬಾಯ್, ಸಂಪಣ್ಣ ಬಾಯ್ ಅಂತ ಹೇಳ್ತಾ ಇದ್ದಾರೆ. ತಿಮ್ಮರಾಜು ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ನನ್ನ ಅಕ್ಕ ಲೈವ್ ಸ್ಟಾರ್ಟ್ ಆದಾಗ ಬಂದದ್ದು. ಹೌದೌದು, ನೀವು ಲೈವ್ ಸ್ಟಾರ್ಟ್ ಆಗುವಾಗ ಬಂದಿದ್ದೀರಿ ಸರಿತಾ ಸಿಸ್ಟರ್. ನನಗೆ ನಿಮ್ಮ ಲೈವ್ಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಸರಿತಾ ಸಿಸ್ಟರ್. ಅಂದು ಸಿಸ್ ಮನದಲ್ಲೇರು ಸ್ಕಿಪ್ಪ ಈ ಸಂಪೂರ್ಣ ನನ್ನ ಸ್ಕಿಪ್ಪ. ಶಾಂತಕ್ಕ ಬಾಯ್ ಅದುವಾ ಸರಿತಾ ಸಿಸ್ ಬಿಟ್ಟು ಹೋಗ್ಬೇಡಿ. ನವೀನೇರ ಹಾಯಿ ಬಕೋಂಡಿಯೇ ಬೇರೆ ಇಲ್ಲವಾ ಸಂಪು. ನಾನು ಅಣ್ಣ ಸರಿತಾ ಸಿಸ್ ಅಷ್ಟೇ, ಬೇರೆ ಇದುವೇ ಇಲ್ಲ. ಅಂದು ಸಿಸ್ ಮನದಲ್ಲೇರು ಪವಿತ್ರ ಪೂಜಾರಿ ಅವರು ತಿಂಡಿ ಆಯ್ತಕ್ಕ? ಆಗಿದೆ ಪವಿತ್ರ ಅವರೇ, ತಿಂಡಿ ಆಗಿದೆ. ನಮಗೆ ನೀರು ದೋಸೆ. ಲೈವ್ಗೆ ಬಂದು ಲೈಕ್ ಕೊಡಿ ಆಯ್ತಾ. ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಮೇಡಮು. ಅನಂತ ನಾಯಕ್ ಅವರು ಬಂದರು. ಹಾಯ್ ಅನಂತ ನಾಯಕ್ ಅವರು, ವೆಲ್ಕಮ್. ಅನಂತ ನಾಯಕ್ ಲೈವ್ಗೆ ಒಂದು ಲೈಕ್ ಕೊಡಿ. ಮತ್ತೆ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಹೌದು, ವಿಡಿಯೋ ಹಾಕಿ ಅಂತ ಹೇಳ್ತಾ ಇದ್ದಾರಾ? ಅಡಿಗೆ ಬರ್ಪೂಜಿ ಬಟ್ ಇಂಕ್ ಆಯುರ್ವೇದ ಯೋಗದ ಬಗ್ಗೆ ವಿಡಿಯೋ ಮಲ್ಪೋಡು ಮಲ್ಪುಲೆ ಅವು ಎಡ್ಡಿನಿ. ಆಯುರ್ವೇದಿಕ್ದ ಬಕ್ಕ ನಮ್ಮ ಯೋಗದ ಬಗ್ಗೆ ವಿಡಿಯೋ ಮಲ್ಪಲೆ. ಓನ್ ವಾಯ್ಸ್ ಪಾಡ್ಲೆ, ವಿಡಿಯೋ ಪಾಡ್ಲೆ. ಐರ ಓನ್ ವಾಯ್ಸಿಗೆ ಎಡ್ಡೆ ಒಂದುಂಡು ಗೊತ್ತಾಂಡೆ. ಅಂಚ ಮಲ್ಪಲೆ ಅವಳು ಹಾಪುಣು ಅಡಿಗೆ ಬತ್ತಿಜಿರ ಮಲ್ಲೆಜಿದ ಐರೆ ಯೋಗ ಬರ್ಪುಣದೆ ಬಕದಾಯಿ ಟೆನ್ಷನ್. ಯೋಗದ ಪಾಡ್ಲೆ ಬಕ ಆಯುರ್ವೇದದ ಬಗ್ಗೆ ಪಾಡ್ಲೆ. ಫಸ್ಟ್ ವಿಡಿಯೋ ವೈರಲ್ ಆಗಿದ ಬಕ್ಕ ಹಾಪುಂಡು ವಿಡಿಯೋ ವೈರಲ್ ಅವೇ ವೈರಲ್ ಆಗಿ ಪಂದ್ ಬೇಜಾರು ಮಲ್ಪೋಚಿ. ನಮ್ಮ ನವೀನ್ ತುಳುಗೈಡಿ ನೀರಿಗೆ ಒಂದು ಬೋಡ. ಸುಜಾತ ಸಿಸ್ ನಿಮಗೆ ನೀಲಿ ಬೇಕಾ? ನೀಲಿ ಕೊಡ್ತೇನೆ ನೋಡಿ, ನೀವು ಮತ್ತೆ ಕನೆಕ್ಟ್ ಆಗಿ ಅವರಿಗೆಲ್ಲ ನೋಡಿ. ಇಲ್ಲಿ ಅವ್ರದ್ದು ಡಿ ಪಿ ಕಾಣ್ತಾ ಇದೆ ಅಲ್ಲ, ನಮ್ಮ ತುಳು ಗೈಡ್. ಅಲ್ಲಿ ಅವರ ಮಂಡೆಗೆ ಒಂದು ಕ್ಲಿಕ್ ಮಾಡಿ, ಆಗ ಅವರ ಚಾನಲ್ ಆಕ್ಟಿವಿಟಿ ಅಂತ ಬರ್ತದೆ. ಅಲ್ಲಿಗೆ ಕ್ಲಿಕ್ ಮಾಡಿ ಅವರ ಚಾನಲ್ಗೆ ಹೋಗ್ಲಿಕ್ಕೆ ಆಗ್ತದೆ ನಿಮಗೆ. ಆಗ ನೀವು ಅಲ್ಲಿ ಅವರನ್ನು ಇದು ಮಾಡಿ, ಕನೆಕ್ಟ್ ಆಗಿ ಅವರಿಗೆ. ಬಾಯ್ ಆಲ್ ಅಂತೇಳಿ ಸಬ್ಸ್ಕ್ರೈಬ್ ಲೈಕ್ ನಾನು. ಓಕೆ ಅನಂತ ನಾಯ್ಕ ಅವರೇ, ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಯಾವ ಊರು ಅಕ್ಕ? ನಮ್ಮದು ಮಂಗಳೂರು. ನಿಮ್ಮದು ಯಾವ ಊರು? ಅಂದೆ ಬನೋದಿಲ್ಲ ಅಂದಿಯೇ 5 ಮಕ್ಕಳ ತೊಟ್ಟಿಲು ಕುಳ್ಳು ಜಾನ್ ಲೈಕ್ ಡನ್ ಬನೊಂದುಲ್ಲೇರು ಇತ್ತೆ ಬಿಲ್ಕುಲ್ ಕುಲ್ಲೇರ ಈ ವೆಯ್ಟ್ ಮತ್ತೊಂದು ಗುರು ಬ್ರೋ ಲೈಕ್ ಡನ್ ಅಕ್ಕ ಬನೊಂದುಲ್ಲೇರು. ಗುರು ಬ್ರೋ ಚಾಪರಿಯರ ತಿಂಡದ ದಾದ ತಿಂಡಿ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಅನಂತ ಅವರೇ, ಗುಡ್ ಮಾರ್ನಿಂಗ್. ಇರಿಗೆ ಚೊಕ್ಕಬಾರ್ದು ಎತ್ತು ಕೊರ್ಪೆ ಇಜ್ಜಿ ಸಂಪೆ ಎಂಕ್ ಚೊಕ್ಕಬಾರ್ ಬೊಡ್ಚಿ ಎಂಕ್ ಗಡ್ಬಡಾವು ಚೊಕ್ಕಬಾರ್ ಬೊಡ್ಚಿ ಎಂಕ್ ಅಕ್ಕ ನಮಸ್ತೆ. ಎಂಚ ಉಲ್ಲಾರಿಯ ಪಡೊಂದುಲ್ಲೇರು ಯಾನು ಹುಷಾರುಲ್ಲೇ ಗುರು ಈರೆಂಚೊಲ್ಲರು. ಗಿರೀಶ್ ಆಚಾರ್ಯ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಗಿರೀಶ್ ಅವರೇ, ವೆಲ್ಕಮ್. ಸುಜಾನ್ ಅವರು ಬಂದರು. ಹಾಯ್ ಸುಜಾನ್ ಅವರೇ, ವೆಲ್ಕಮ್. ಲೈವಿಗೆ ಬಂದವರು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಲೈವಿಗೆ ಒಂದು ಲೈಕ್ ಕೊಡಿ, ಡಬಲ್ ಟ್ಯಾಪ್ ಮಾಡಿ. ಸಂಪು ಬ್ರೋ ನಮಸ್ತೆ. ಎಂಚ ಉಳ್ಳರಿಯ ಬ್ರೋ ಜಾತ್ರೆಗೆ ಪೋಪಾರಾಗೆ ಇರತ್ತೆಣ್ಮಗು ಜಾತ್ರೆನಾ? ಓಕೆ ಶೂರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸುಜಾತ ಸಿಸ್ಟರ್. ನೋಡಿ ಈಗಲೇ ಎಲ್ಲರಿಗೆ ವಿಡಿಯೋಗೆ ಕಮೆಂಟ್ ಹಾಕಿ ಆಯಿತಾ. ವಿಡಿಯೋಗೆ ಕಮೆಂಟ್ ಹಾಕಿ, ಅವರು ನಿಮಗೆ ರಿಟರ್ನ್ ಕನೆಕ್ಟ್ ಆಗ್ತಾರೆ. ನೋಡಿ ಸ್ಟಾರ್ಟ್ ಮಾಡಿ ಆಯಿತಾ. ಕಷ್ಟ ಅಂದರೆ ಕೂತ್ಕೊಂಡು ಎಲ್ಲ ಕಷ್ಟ ಆಗ್ತದೆ ನಮಗೆ. ಕಷ್ಟದಿಂದಲೇ ಮತ್ತೆಲ್ಲ ಸುಲಭ ಆಗ್ತದೆ. ಬಲೆ ಹತ್ತೂರು ಚರ್ಮುರಿ ಚೊಕ್ಕಬಾರ್ದು ಎತ್ತು ಕೊರ್ಪೆ ಆವು ಸಂಪು ಬರ್ಕ ಏಪ ಜಾತ್ರೆ. ನಮ್ಮ ಊರು ಭಟ್ಕಳಕ್ಕ. ಓ ಈರು ಭಟ್ಕಳದಾರೆ ಅನಂತ್ ನಾಯಕ್. ಓಕೆ ಆನ್ ಭಟ್ಕಳ ಬರ್ತದೆ. ನಮಗೊಂದು ಲೈವ್ಗೊಂದು ಸಪೋರ್ಟ್ ಕೊಡೋದಿಲ್ಲ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಚಾನಲ್ ಉಂಡೆ ಮಿನಿ ಗಡ್ಬಡಿ ಎಬ್ಬೆ ಸಂಪು ಬಿಟ್ಟಾಸ್ ಮಿನಿ ಗಡ್ಬಡಿ ಏನೇಕ ಮಲ್ಲ ಗಡ್ಬಡ್ಬೋದು. ಸುಜನ್ ಅವರು ಆಂಡೆ ಚಾಂಡಿಯೇ ಸುಜನ್ ಅವರ ಇನ್ನ ಚಾಂಡೆ ಲೈವ್ದ ಓನರ್ ಬರ್ಪೇರಿಗೆ ಯಾವ ಏರ್ ಯಾನು ಬರ್ತಿಲ್ಲ ಕನಿ. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ರಾಘವೇಂದ್ರ ಅವರು ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ರಾಘವೇಂದ್ರ ಅವರೇ. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಆಣ ಅಂತ ಹೇಳಿದ್ರೆ ದಾದಿ ಸ್ಪೆಷಲ್ ಎಂಕೈನಿ ನೀರು ದೋಸೆ. ಇರೇಗೆ ದಾದಿ ಸ್ಪೆಷಲ್, ನನಗೆ ನೀರು ದೋಸೆ. ನೀರು ದೋಸೆ ಬಂಗಾರದಿಂದ ಬೊಂಬೆ ಮಾಡಿದ ಆ ಬೊಂಬೆಗೊಂದು ರಂಗು ಇರೇಗ ಮಲ್ಲದೆ ತೊಂದು ತಿಂಡಿ ಜಾರ ಅವು ಬಾರಿ ಮಲ್ಲಾತೆ ಅಂದು ಎಂಗಳ ಜೀವಾಗ ಆತು ಮಲ್ಲ ಬೊಡ್ಚ ಸಂಪು ಇರು ಮಿನಿ ಕೊರ್ಪೆ ಮಂಡಾಡ ಬಿಟ್ಟಸ್ಲಕ ಹೆಂಗ್ಲಿ ಮಿನಿ ಪುರ ಜಾಯ್ ಯುವರ್ ಬ್ರೇಕ್ಫಾಸ್ಟ್. ಹಾಂ ಬ್ರೇಕ್ಫಾಸ್ಟ್ ಆಗಿದೆ ರಾಘವೇಂದ್ರ ಅವರೇ, ನಂದಾಗಿದೆ.
ತನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು. ನಮ್ಮದು ಮಿನಿ ದುಬೈ ಬ್ರೋ, ಅನಂತ ನಾಯಕ್ ಭಟ್ಕಳದಲ್ಲಿ ಬ್ರೋ. ನೋಡಿ ಅನಂತ ನಾಯಕ್ ಅವರೇ ನೋಡಿ, ಇಲ್ಲಿ ಭಾಸ್ಕರ್ ಅವರು ಇದ್ದಾರಲ್ಲ, ಅವರು ಕೂಡ ಭಟ್ಕಳದವರೇ ನೋಡಿ, ಪರಿಚಯ ಉಂಟ ನೋಡಿ. ಮುಂದೆ ಒಂದು ಹೊಸತೆಲ್ಲ ಆಯ್ಕೊಂಡು ಒಂದು ಒಬ್ಬ ಸಂಪು ಒಂದು ವಸ್ತು ವರ್ಷ ಸಂಪು ದೇತೊಂದು ಕೋಡೆ ಕಬಟ್ ಒತ್ತಾರೆ ಮಲ್ತೆ ಕಬಟ್ ಒತ್ತಾರೆ ಅನ್ಪನಾಗ ಐಟ್ ತಿಕ್ಕಂಡು ದುಂಬುದ ಅಣ್ಣ ಮಸ್ತ್ ಶೋಕ್ ಒಂದು ಚೂಡಿದಾರೆ ಎಂಕ ಅವು ದೀತಿನ ನೆನೆಪೇ ಇಜ್ಜಿ ಅವು ಇನಿದೆತ್ತದು ಪಾಡಿಯೆ ಅಣ್ಣ ಹೊಸತೆ ಲಕ್ಕನೆ ಉಂಡವು ಒಂಜಿ 4-5 ಸಲ ಪಾಡ್ದೆ ಅತಿ ಆಯ್ತಾ. ಡಿಸೈನ್ ಬೇತೇನೆ ಡಿಫ್ರೆಂಟ್ ಡಿಸೈನ್ ಅವೇನು ತೂಂಡ ಏರ್ಲ ಪಾಡೇರಿ ಆನ್ ಒಡ್ತಿ ಪಾಡು ನಂಚ ಇರಿಗೆ ತೋಜಿನ ಅವಡಿಲ್ಲ ಆಯ್ಕೊಂಡು ಅದೇ. ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ. ಭಟ್ಕಳ ಎಲ್ಲಿ ಬ್ರೋ? ಹೌದು ಅನಂತ್ ನಾಯಕ್ ಅವರೇ, ಭಟ್ಕಳದಲ್ಲಿ ಎಲ್ಲಿ ಅಂತೆ ನೋಡಿ. ಇಲ್ಲಿ ಭಾಸ್ಕರ್ ಅವ್ರು ಕೇಳ್ತಾ ಇದ್ದಾರೆ, ಹೋದ್ರು ಕಾಣ್ಬೇಕು ಅವರು. ಇರಿಗೆ ಶೋಕ್ ತೋಜು ನೀರು ಬಾರಿ ಪೊರ್ಲು ಅಂದ್ ಸಂಪು ಅಂದ್ ಈ ಬಕ್ಕ ವರಾಣಿ ತೀರ್ಥ ದಕ್ಕದು ಬಿಡ್ಪಾರಿ ಇದು ಇತ್ತೆ ಪೊರ್ಲು ಮನ್ಪಾರು ಬಕ್ಕ ತೀರ್ಥ ದಕ್ಕದು ಬಿಡ್ಪಾರಿ ಆನತ್ತೆ ನನ್ನೆಲ್ಲ ಒಂತೆ ಪೊರ್ತು ಬಕ್ಕ ಲೈವ್ ಎಂಡ್ ಮನ್ಪುಂಡು. ಐ ಎಮ್ ಬ್ಯಾಂಗ್ಳೂರ್, ಯು ಆರ್ ಮಂಗಳೂರು, ವೇರ್ ಸುರತ್ಕಲ್ ಮಂಗಳೂರಲ್ಲಿ ಸುರತ್ಕಲ್ ಗೊತ್ತುಂಟ ರಾಘವೇಂದ್ರ ಅವರೇ? ಎಸ್ಕೇಪ್ ಹೌದು, ಅವರು ಹೋದ್ರು ಅನಂತ್ ನಾಯಕ್ ಅವರು. ಯಾನ್ ಎಂಡ್ ಮಾಡ್ತಾರೆ ತೂಕ ವಾರದ ಹೆಂಚಿನ ಆನಂದ ಒಂಜಿ ಪೋಸ್ಟ್ ತೂಡಿತ್ತೆ ಎಂಕೆ ಅವರು ಹೋದ್ರು. ಹೌದು, ಏನು ಅದು ವಿಷಯ ಕೇಳಿದ ನಂತರ ಸ್ವಲ್ಪ ಮನಸ್ಸು ಇಲ್ಲದಾಗೆ ಆಗ್ತದೆ ಲೈವ್ ಮಾಡಲಿಕ್ಕೆ. ನಾಳೆ ಬರ್ತೇನೆ ಸ್ವಲ್ಪ ಹೊತ್ತು ಶಾಂತಕದ ಆನೆ ಅವು ಪೂರಿಗ್ಲ ಬೇಜಾರಾನ್ ಸಂಪು ಅವು ಆರ ತೀರ್ಪೋಯ್ನತೆ ಆರಿಗೆ ಹಾರ್ಟ್ ಅಟ್ಯಾಕ್ ಆಯ್ನತೆ ಆಶಾ ಸಿಸ್ಗೆ ನಮ್ಮ ಫೇಸ್ಬುಕ್ ಪೇಜ್ ಅಂಚ ಮಾತ ಮಸ್ತ್ ಬೇಜಾರು ಪಣ ಇತ್ತದು ಇನ್ನ ಜನ ಬಕ್ಕೊಪ್ಪುಜಿರ ಅಂಚೆ ಎಂಕಲ ಯಾನ ನನಗೆ ಲೈವ್ ಎಂಡ್ ಮಾಡ್ತೀನಿ ಎಂಕಲ ದಾದನ ಕುಳ್ಳೆರ ಮನಸ್ಸಿಜ್ಜಿ ಮಾತೆಲ್ಲ ಬೇಜಾರುಳ್ಳೇರು ಅತ್ತು ಬೇಜಾರು ಹಾಪುಂಡು ದಯಪಣ ಕೋಡೆಲೆ ನಾನು ರಾತ್ರಿ ರೀಲ್ ತೋಜಿ ಗೆತ್ತೀನಿ ಆರು ಕೋಡೆ ಒಡೆನ ಪಾರ್ಲರ್ ಪೋದಿತ್ತೇರು ಐತ ರೀಲ್ ಪಾದಿತ್ತೇರು ಅವು ಏಪ ಪೋತಿನ ಏಪದ ರೀಲ್ ಒಂದು ಗೊತ್ತುಜ್ಜಿ. ಸೂಪರ್ ಸಪೋರ್ಟ್ ಉಳ್ಳೇರು ಭಾಸ್ಕರ್ ಅವ್ರು, ಥ್ಯಾಂಕ್ ಯು. ಶಾಂತಿ ಸಪೋರ್ಟಲ್ಲಿದ್ದಾರೆ. ಯು ಲುಕ್ ನೈಸ್. ಥ್ಯಾಂಕ್ ಯು ರಾಘವೇಂದ್ರ ಅವರು, ಥ್ಯಾಂಕ್ ಯು. ಭಾಸ್ಕರ್ ಅವರೇ ಥ್ಯಾಂಕ್ ಯು ಸೋ ಮಚ್. ಕಾಡು ಸುತ್ತುವ ಸೇರಾಣಿಗೆ ಕಮ್ಮ ಕಾಲು ಇಟ್ಟರೆ ಸುತ್ತ ಕಣ್ಣು ಮುಳ್ಳಮ್ಮ. ಸಂಪತ್ ಏರಿ ಗೊತ್ತು ಜಾವು ಫೇಸ್ಬುಕ್ ಪೇಜ್ ಉಳ್ಳೇರಿಯೇ ಫೇಸ್ಬುಕ್ ಉಳ್ಳೇರಿ ಇನ್ಸ್ಟಾಲ್ ಉಳ್ಳೇರಿ ತೋಜೋಡು ಅತಿ ಶಾಂತಿಸ್ ಇನ್ಸ್ಟಾಲ್ ಉಳ್ಳೇರತ್ತೆ ಯಾರು ಇನ್ಸ್ಟಾಲ್ ಏನು ತೂತಿದ್ದಾರೆ ನಾನು ಫೇಸ್ಬುಕ್ ಕೂಡ ತೂತೇನೆ ಎಕಡೆ ಪಾತೇರಿ ನಾ ಕಣ್ಣದಾನೆ ಬೋತುಂಡ ಸಂಪುಕ್ಕೆ ಏನಂದ್ರೆ ಏರಿ ಗೊತ್ತುಜ್ಜಿ ಅರೆ ಗೊತ್ತುಜ್ಜಿ ಅಂದು ಯಾರು ಇನ್ಸ್ಟಾಲ್ ಉಪ್ಪುನತೆ ಇನ್ಸ್ಟಾಲ್ ಉಳ್ಳೇ ತೋಜೋಡಾರು ಅಂದು ಸಿಸ್ ಮನದುಳ್ಳೆ ನಂದಿ ಸಂಘ ಹಾಯ್ ಅಂತೇಳಿ. ಹಾಯ್ ಲೆವಿನ್ ಅವರೇ, ವೆಲ್ಕಮ್ ಲೆವಿನ್ ಅವರೇ. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ದು? ಭಾಸ್ಕರ್ ಅವ್ರು ಸಪೋರ್ಟಲ್ಲಿದ್ದಾರೆ. ಶಾಂತಕ್ಕೆ ಕೋಪ ಯಾವಾಗ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದೆ. ಮತ್ತೆ ಬರ್ತೇನೆ. ಓಕೆ ಭಾಸ್ಕರ್ ಅವರೇ ಮತ್ತೆ ಬನ್ನಿ. ದಾದಿ ಇಪ್ಪುದಾರೆ ಆಶಾ ಪಂದು ಬರ್ಪುಣಿಯೇ ಕುಡ್ಲದ ಆಶಾ ಸಿಸ್ ಪನ್ ಪೇರು ಅರೆ ಮಾತೆಲ್ಲ ಜೋರ ಇಂಚೆ ನೆರದುಪ್ಪಿರತ್ತೆ ಮುಜ್ಜು ಮುಸುಂಟು ಮುಂಗುಳಿ ಮುಸುಂಟು ಮುರಾಣಿಯವ್ರ ಎಂಕುಲ ಆರ್ನ ಬಗ್ಗೆ ಪಾತೇರ್ನೆ ಅನೀಶ್ ಬತ್ ಪನ್ನಿ ಆರ್ನ ರೀಲ್ಸ್ ಪೂರ ಶೋಕ್ ಆಪಡತ್ತೆ ಈ ತೂಪರ ಒಂದ್ಕೆ ಅಂದ್ ಪಂಡೆ ಅನೈ ಅಂಚೆ ಕಡೆ ಕಾಂಡೆ ಲೈವ್ ಪನ್ನಾನೆ ಅವು ವಿಷಯ ಆಡತ್ತೆ ಅಂಡ್ ಬೇಜಾರಾಣಿ ಯಾನು ಹೊರೇನಿ ಕೆಲವರಿಗೆ ಅದು ಗೊತ್ತುಂಡೆ ಪೊಕ್ಕಡಿ ಜನ ಪೋಸ್ಟ್ ಪಾಡುವೇರಿ ಯಾನ್ ಅಂಚೆನಿ ಅವಳ ಪೊಕ್ಕಡೆ ಅವಳ ಪೋಸ್ಟ್ ಪಾಡ್ದಿರದ ನಾನು ಬಕ್ಕ 6ನೇ ಪೇಜ್ ಪಾಡ್ದಿಂಗೆ ಪೋಸ್ಟ್ 6ನೇ ಪೇಜ್ ಪಾಡಬೇಕಾವು ಆದು ಪಂಚೆನೆ. ಆಶಾ ಪಂಡಿತ ಆರೆ ಆಶಾ ಪಂಡಿತ್ ಓ ಆಮ್ಲೆಟ್ ಅಂಗಡಿ ಇದು ಒಂದು ಮಲ್ಪ ಇರತ್ತೆ ಆಮ್ಲೆಟ್ ಅಂಗಡಿ ಬೇಲೆ ಮಲ್ಪನ ಆರೆ ಮಸ್ತ್ ಜನ ಆರ್ನ ಇಂಟರ್ವ್ಯೂ ಪೂರ ಮಲ್ದೇರು ಬಕ್ಕ ಆರ್ನ ಬಗ್ಗೆ ಪಾತೇರ್ದೇರು ಯೂಟ್ಯೂಬ್ ದಕ್ಕುಲು ಕೆಲವು ಜನ ಮುರಣಂಜಿ ಯೂಟ್ಯೂಬರ್ ಪಾತೇರ್ದಾರ ಒಂದು
ಪಾಡ್ದಿತ್ತೇರು ವಿಡಿಯೋ ಅಪ್ಪಗ ಐಟು ಪೂರ ಬುಲ್ತುದೇರ ಅವ್ರು ಮಾತ್ರ ಕಾಮಿಡಿ ಮಲ್ಪುವೇರು ಅಂದಂದು ಕಾಮಿಡಿ ಮಲ್ಪುವೇರು ಅಂದಂದು ಶಾಂತಕ ಕೋಪ ಹೋಗ್ಲಿ ಅಂತ ನಿಜ ಆಯ್ತು. ಯಾಕೆ ಅವರದ್ದು ಅವ್ರು ಯಾವಾಗ ನಿಮ್ಮ ಹತ್ರ ಕೋಪ ಮಾಡಿದ್ದು ಮಾರ್ರೆ? ಹರ್ಷ ಅವ್ರು ಬಂದರು. ಹಾಯ್ ಹರ್ಷ ಅವರೇ, ವೆಲ್ಕಮ್. ಹರ್ಷ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ನನಗೆ 5 ನಿಮಿಷ ಇಲ್ಲ, 5 ನಿಮಿಷ ಪಕ್ಕ ಎಂಡ್ ಮಲ್ಪು ಅಪ್ಪ 1 ಗಂಟೆ ಆಪುಂಡು ಐಕೆ ನಾನೈತೆ ದಾದ ನಮ್ಮ ಪಾತೆರೆಲ್ಲ ಒಂದು ಆಪುಂಡಿಗೆ ದಾದನ್ ತೂಕ ಅಂದ್ವರ ದಾದ ಅಂಡಾರಿಗೆ ಮಿಂಚಿನ ವಿಷಯ ಇತ್ತೆ ಮಾತ ಯೂಟ್ಯೂಬ್ ಫುಲ್ ಪುರಾರ್ನ ಎಲ್ಲ ಡುಪ್ಪೇರು. ತಿಂಡಿ ಆಯಿತು. ಎಂತ ತಿಂಡಿ ತಿಂದ್ರಿ ಹರ್ಷ ಅವರೇ? ತಿಂಡಿ ಎಂತ ತಿಂದ್ರಿ? WH ಇಲ್ಲ ನನ್ನೊಂದು ಈ ವಾರದಲ್ಲಿ ಆಗ್ಬೋದು, ಈ ವಾರದಲ್ಲಿ ಕಂಪ್ಲೀಟ್ ಆಗ್ಬೋದು ನನ್ನದು. ಬೇಡ ಹಾಗೆಲ್ಲ ಹರಕೆ ಕಟ್ಟಬೇಡಿ ಲೆವಿನ ಅವರೇ, ಹರಕೆ ಎಲ್ಲ ಯಾಕೆ ಕಟ್ಟುದು ಹಾಗೆ? ಕಷ್ಟದಲ್ಲಿ ತುಂಬ ಕಷ್ಟದ ಸಮಯದಲ್ಲಿ ಇರುವಾಗ ಹರಕೆ ಕಟ್ತಾರೆ. ಕಂಗ್ರ್ಯಾಚುಲೇಷನ್. ಇಲ್ಲ, ಇನ್ನು 1 ವಾರ ಬೇಕು. ಫುಲ್ ಮೋನ ಆಗಲಿಲ್ಲ, ಹಾಫ್ ಮೋನ ಆಗಿದೆ. ಇನ್ನು 1 ವಾರದಲ್ಲಿ ಆಗ್ಬೋದು ಫುಲ್ ಮೋನ ಕೂಡ. ತಮಾಷೆ ಮಾಡಿದೆ. ಓಕೆ ತಮಾಷೆ. ಓಕೆ ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು. ಓ ತಮಾಷೆ ಮಾಡಿ. ಓಕೆ ಲೆವಿನ್ ಅವರೇ, ಬೇಜಾರಾಯ್ತಾ? ಬೇಜಾರು ಮಾಡಬೇಡಿ ಲೆವಿನ್ ಅವರೇ, ಬೇಜಾರಾಯ್ತಾ? ಬೇಜಾರು ಮಾಡಬೇಡಿ ಆಯ್ತಾ? ಬೇಜಾರಾಗಬೇಡಿ, ಬೇಜಾರು ಮಾಡಬೇಡಿ, ಬೇಜಾರಾಗಬೇಡಿ. ಹೋಗುದಾ? ಓಕೆ ಬಾಯ್ ಲೆವಿನ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಸಂಪು ಅರೆ ಓ ಸಂಪು ದಾದನ ಒಂಚೂರು 4 ನಿಮಿಷ ಉಂಡು ಬಕ್ಕಲ ಹೆಣ್ಣು ಮಲ್ಪೆ 1 ಗಂಟೆ ಆಪುಂಡು ದಾದನ ಎನಿದು ನೇಪಲ 10 ಹಿಡ್ದು ಎಂಡು ಮಲ್ಪುಜಿ ಆಂಡ ಇನ್ನು ದಾದನ ಕುಲ್ಲೇರಿನೇ ದಾದನ ಮನಸ್ಸು ಗಾಡಿ ಉಂಡು ಫಾಸ್ಟ್ ಅಂದಂದು ಅವೇ ಆಮ್ಲೆಟ್ ಪೂರ ಮಲ್ಪೇರು. ಆಮ್ಲೆಟ್ ದ ಗಾಡಿ ಎಂಕ್ಲಲ್ಪ ತಿಂಡಿ ಪೋಪುಂಡು ಆ ಊರುಗು ಮಿಕ್ಸರ್ ಕಡೆ ಅಂದೆ. ಒನ್ ಇಯರ್ ಡಬ್ಲ್ಯೂ ಟೈಮ್ ಕ್ಲೋಸ್ ಆಗುತ್ತಾ? ಇಲ್ಲ 1 ಇಯರ್ ನಂತರ ಕೂಡ ಆಗ್ತದೆ. ನೀವು ದಿನಾಲು ಲೈವ್ ಎಲ್ಲ ಮಾಡಿದರೆ 1 ಇಯರ್ ನಂತರ ಕೂಡ ಆಗ್ತದೆ. ಎಷ್ಟೋ ಮಂದಿದ ಆಗಿದೆ, ಕ್ಲೋಸ್ ಎಲ್ಲ ಆಗುದಿಲ್ಲ. ಎಷ್ಟೋ 1 ಇಯರ್ ನಂತರ ಕೂಡ ಆಗಿದೆ, ಹಾಗೇನಿಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ. ನೀವು ಲೈವ್ ಮಾಡದಿದ್ರೆ ವಿಡಿಯೋ ಮಾಡದಿದ್ರೆ ಅದು ಲೆಸ್ ಆಗ್ತದೆ ಅಷ್ಟೇ, ಇಲ್ಲದಿದ್ರೆ ಆ್ಯಡ್ ಆಗ್ತಾ ಹೋಗ್ತದೆ. ಏನಿಲ್ಲ, ಹಾಗೇನಿಲ್ಲ. 1 ವರ್ಷ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಇದಾಗುದಿಲ್ಲ, ಕ್ಲೋಸ್ ಆಗುದಿಲ್ಲ. ನಾವು ಎಷ್ಟು ಜನ ಮಾಡ್ತಾ ಇದ್ದಾರೆ, 1 ವರ್ಷ, ಕೆಲವರಿಗೆ 2 ವರ್ಷ ಆಗ್ತಾ ಬಂತು. ಕಂಟಿನ್ಯೂ ಆಗ್ತದೆ. ಆದ್ರೆ ನೀವು ವಿಡಿಯೋ ಹಾಕುದೆಲ್ಲ ಬಿಡಬಾರ್ದು, ಮತ್ತೆ ಲೈವ್ ಮಾಡೋದೆಲ್ಲ ಬಿಡಬಾರ್ದು. ಆಗ್ತಾ ಇರ್ಬೇಕು, ಅಪ್ಲೋಡ್ ಮಾಡ್ತಾ ಇರ್ಬೇಡಿ ವಿಡಿಯೋ, ಆಯ್ತಾ? ಇಲ್ಲದಿದ್ರೆ ಲೆಸ್ ಆಗ್ತದೆ. ವಿಡಿಯೋ ಹಾಕದಿದ್ರೆ, ಇಲ್ಲದಿದ್ರೆ ಲೈವ್ ಮಾಡದಿದ್ರೆ ಲೆಸ್ ಆಗ್ತಾ ಹೋಗ್ತದೆ. ಬಾಯ್ ಶಾಂತಕ ಮಸ್ತ್ ಬೇಜಾರು ಹಾಕೊಂಡು ಪ್ರಾಯ ಅಂದಿಯೇ ಮಸ್ತ್ ಬೇಜಾರು, ಮಸ್ತ್ ಬಂಗ ಬೈದೇರು ಮಾತ್ರ ಅಪ್ಪಂಜು. ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಕ್ಕ ನೀವು. ರವಿ ಅವರೇ, ಅದು ಎಲ್ಲಿಂದ ಅಪ್ಲೋಡ್ ಮಾಡೋದು ವಿಡಿಯೋ? ಎಲ್ಲಿಗೆ ಸಿಕ್ಕಿದ್ರೆ ಮಾಡ್ತೇನೆ.
ಬಾಯ್ ಸಂಗೀತಕ್ಕ, ಟೇಕ್ ಕೇರ್. ಓಕೆ ಓಕೆ ಬಾಯ್, ಲೈಕ್ ಕೊರಿ. ಓಕೆ ಟೇಕ್ ಕೇರ್. ಬಾಯ್ ಬಾಯ್ ಸಂಪು ಬಾಯ್. ಯಾನ ನನೈತೆ ಲೈವ್ ಎಂಡ್ ಮಲ್ಪ ಒಂಜಿ ನಿಮಿಷ ಆತೆ. ಹೌದು, ನಾನು ಮಾಡಲಿಲ್ಲ ರವಿ ಅವರೇ, ಅದು ನನಗೆ ಸಿಕ್ಕಲಿಲ್ಲ ಆಯಿತಾ. ಆ ವಿಡಿಯೋ ಕೇಳಬೇಡಿ ನೀವು. ಗುಡ್ ಮಾರ್ನಿಂಗ್ ಅಂತ ಹೇಳಿದೆ ರೋಷನ್ ಪೂಜಾರಿ ಅವರೇ. ಹಾಯ್ ರೋಷನ್ ಪೂಜಾರಿ ಅವರು, ವೆಲ್ಕಮ್. ಲೈವಿಗೆ ಒಂದು ಲೈಕ್ ಕೊಡಿ, ಹೊಸಬರಾಗಿದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಾಡಿಲ್ಲ ಅಂದರೆ ಹೇಗೆ ಅಪ್ಲೋಡ್ ಮಾಡ್ತೀರಾ? ಹೌದು, ಮಾಡಿಲ್ಲ ವಿಡಿಯೋ. ಅದು ನೀವು ಕೇಳಿದ ವಿಡಿಯೋ ಆಗೋದಿಲ್ಲವ ಮಾಡಲಿಕ್ಕೆ? ಆಗೋದಿಲ್ಲ, ನನಗೆ ಸಿಕ್ಕಲಿಲ್ಲ ಕೂಡ. ನಾನು ಆ ಕಡೆ ಹೋಗಲೇ ಇಲ್ಲ. ಎಲ್ಲಿಗೆ ಹೋಗುದು? ಆ ಬಂಗಾರದ ಅಂಗಡಿಗೆ, ಗೋಲ್ಡ್ ಶಾಪಿಗೆ ಹೇಗೆ ಹೋಗುದು? ಅಷ್ಟು ರೇಟ್ ಆಗಿದೆ. ನಿನ್ನೆ 1 ಗ್ರಾಮಿಗೆ 14,000. WH ವ್ಯಾಲಿಡಿಟಿ 1 ಇಯರ್ ತನಕ ಅಲ್ವಾ? ಹೌದೌದು, 1 ಇಯರ್ ಅಂತ ಇದೆ. 1 ಇಯರ್ ಅಂತ ಇದ್ರೂ ಕೂಡ ನಾವು ವಿಡಿಯೋ ಎಲ್ಲ ಹಾಕಬೇಕು. ಏನಾಗೋದಿಲ್ಲ. ಕೆಲವರು 2 ವರ್ಷ 3 ವರ್ಷ ಕೂಡ ಆಯಿತು. ಆದರೆ ವಿಡಿಯೋ ಲೈವ್ ಎಲ್ಲ ಮಾಡಲಿಕ್ಕೆ ಮಾಡದಿದ್ದರೆ ಲೆಸ್ ಆಗ್ತದೆ. ಇಲ್ಲದಿದ್ದರೆ ಲೆಸ್ ಆಗೋದಿಲ್ಲ. ಮಾಡ್ತಾ ಇರಬೇಕು. ಅದು WH ಮಾಡ್ತಾನೇ ಇರಬೇಕು ನಾವು. ಇದು 4,000 ಆಗುವ ತನಕ ಆಯಿತಾ. ಅದು ಇದು ಆಗೋದಿಲ್ಲ, ಅದು ಸ್ಟಾಪ್ ಮಾಡೋದಿಲ್ಲ ಅವರು. ವ್ಯಾಲಿಡಿಟಿ ಕೊಡ್ತಾರೆ, ಆದರೆ ನಮ್ಮದು ಆಗಬೇಕಲ್ಲ, ಆಗೋದಿಲ್ಲಲ್ಲ ಅಷ್ಟು ಹೊತ್ತಿಗೆ. ಅದಕ್ಕೆ ನೀವು 3,000 ಆದರೆ ಆಫ್ ಮೋನ ಮಾಡಿಬಿಡಿ. ಆಫ್ ಮೋನ ಮಾಡಿದರೆ ಅದು 3,000 ಆಗೇ ಇರ್ತದೆ, ಲೆಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಚಾನಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ 3,000 ಮಾಡುವಾಗ ನಮಗೆ ಗೊತ್ತಾಗ್ತದೆ. ಶಾಂತಿ ಸಿಸ್ ಬಾಯ್ 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 ಸಿಸ್ ಬಾಯ್. ಇವಾಗ ಹಾಕಿರೋದಲ್ಲಿ ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8:30ಕ್ಕೆ ನಂತರ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಆಲ್. ಅರ್ಥ ಆಗಲಿಲ್ವಾ? ಇಲ್ಲ ಅರ್ಥ ಆಗಲಿಲ್ಲವ ನನಗೆ ರವಿ ಅವರೇ ಏನು ಗೊತ್ತಾ, ಇವತ್ತು ಸ್ವಲ್ಪ ಬೇಸರದಲ್ಲಿ ಇದ್ದೇವೆ ನಾವೆಲ್ಲ. ನೀವು ಇದು ವಿಡಿಯೋ ಎಲ್ಲ ಮಾಡಿ, ಇದು ನನಗೆ ಆಗೋದಿಲ್ಲ ಅಂತ ಹೇಳಿದೆ ಅಲ್ಲ ವಿಡಿಯೋ ಮಾಡಲಿಕ್ಕೆ, ಅದು ವಿಡಿಯೋ ಆಗೋದಿಲ್ಲ ಮಾಡಲಿಕ್ಕೆ. ಓಕೆ ಬಾ. ಅಚ್ಚು ಸ್ಕೋಪುನಿಯೇ ದಾದ ಗೊತ್ತು ನಿನ್ ದಾದನ ಒಂದು ವಿಡಿಯೋ ಮಲ್ಪ ಅತ್ತು ಲೈವ್ ಮಲ್ಪ ಎಲ್ಲ ದಾದನ ಮನಸ್ಸಿಜಿ ಕಾಂಡೆನೆ ಯಾರು ಆಶಸಿಸ್ ಹಾರ್ಟ್ ಅಟ್ಯಾಕ್ ಆದ ತೀರ್ಪೋಯಿರ್ಗತ್ತೆ ಅಂಚ ಐತನೇ ವಿಷಯ ಪಾತಿರೋದಿತ್ತೆಂಗುಲು ಅವೇ ದಾದನ ಒಂಥರ ಬೇಜಾರ್ಲ ಕಾಪುಡು ಅಂಚ. ಹಳ್ಳಿ ತಪ್ಪಿ ಬಂದೆ ಲೈವ್ ಓನರ್ ಮನೆ ಎದುರು ಕಾಲು ಜಾರಿ ಬಿದ್ದು ಈಗ ಆಸ್ಪತ್ರೆ ಯಾರು ಕರ್ಕೊಂಡು ಹೋಗ್ತಾರೆ? ಏನಾಯ್ತು ಭಾಸ್ಕರ್ ಅವರೇ? ಅದು ಸಪೋರ್ಟಾ? ಇಲ್ಲ ನೀವು ಹೇಳಿದ್ದು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ನಾನು ವಿಡಿಯೋ ನನ್ನದು 1.1K ವಿಡಿಯೋ ಇದೆ. ನನ್ನ ಚಾನಲಲ್ಲಿ 1.1K ವಿಡಿಯೋ ಇದೆ. ನೀವು ಹೇಳಿದ್ದು ವಿಡಿಯೋ ಮಾತ್ರ ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನನಗೆ ಅಲ್ಲಿಗೆ ಹೋಗಲಿಕ್ಕೆ ಸಿಕ್ಕಿದರೆ ಖಂಡಿತ ಮಾಡ್ತೇನೆ. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಭಾಸ್ಕರ್ ಅವರು ಸಪೋರ್ಟ್. ಅಯ್ಯೋ ಏರು ಆಶಿಸ್ ಸಾರಿ ಫೇಸ್ಬುಕ್ ಪೇಜಿಡು ಆಶಿಸ್ ಬಂದು ಆಮ್ಲೆಟ್ ಅಂಗಡಿ ಪಾಡ್ದು ಬೆನೊಂದಿತ್ತಿರ ದೈಟ್ ಆಶಿಸ್ ಬಂದು ಪ್ರಾಯದಾರು ಆರು ಮಾತಿರ್ಗ್ಲೈಟ್ ಇಂಚ ಕೆಲವೇರು ಬ್ಯಾಡ್ ಕಮೆಂಟ್ಸ್ ಪಾಡ್ನಕ್ಲೆ ನೆರ್ಪೇರು ಮುಜ್ಜಿ ಮುಸುಂಟು ಮುಂಗುಳಿ ಮುಸುಂಟು ಬಂದು ಆರಿಯೇ ಆಶಾ ಪಂಡಿತ್ ಗೊತ್ತುಂಡೆ ಇನ್ಸ್ಟಾಲ್ ಒಪ್ಪೋಡಾರು. ಓಕೆ ಬಾಯ್ ಹರ್ಷ ಅವರೇ ಬಾಯ್. ಯಾಕೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ? ಇಲ್ಲವಾ, ಅದು ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ. ನೀವು ಕೇಳುದು ಎಂತ ವಿಡಿಯೋ? ಅದು ಮಾಡುತ್ತೀನಿ ಅಂದರೆ ಪಕ್ಕ ಮಾಡ್ತೀರಕ್ಕ ನೀವು? ಇಲ್ಲ ನಾನು ಮಾಡ್ತೇನೆ ಅಂದರೆ ಪಕ್ಕ ಹಾಗೆಲ್ಲ ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಮಾಡ್ತೇನೆ ಅಂತ ಹೇಳಿದ್ದು ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ನೀವು ಹೇಳಿದ ವಿಡಿಯೋ ತುಂಬ ಕಷ್ಟ ಉಂಟು. ಅಯ್ಯೋ ಅಂದಿ ಐಕ್ ದಾದನ ಮನಸ್ಸಿಜ್ಜಿಯೇ ಲೈವ್ ಮಲ್ಪ ಐಕ್ ಎಂಡ್ ಮಲ್ಪ ಅಂದು ಮೂಗು ಬೊಟ್ಟ ಹೇಗೆ ಹಾಕೊಳ್ಳುದು ಅಂತ. ಹೌದು, ನೀವು ಹೇಳಿದೆ ಅಂತ ನಿಮ್ಮ ಮೂಗು ಬೊಟ್ಟ ತೆಗೆದು ಹಾಕುದು ಹೇಗೆ ಅಂತ ತೋರಿಸಿ ಅಂತ. ನಮ್ದು ಮೂಗು ಬೊಟ್ಟ ತೆಗಿಲಿಕ್ಕೆ ಆಗುದಿಲ್ಲ ಹಾಗೆಲ್ಲ. ಮೂಗು ಬೊಟ್ಟ ಹಾಕಿ ತೆಗುದಂದ್ರೆ ಅದು ಕುಸಲ ಅಂತ ಹೇಳಿದ್ರ? ಅದು ತಮಾಷೆ ವಿಷಯ ಅಲ್ಲ ರವಿ ಅವರೇ. ನಮ್ದು ಮೂಗು ಬೊಟ್ಟ ತೆಗೆದು ನಾವು ವಿಡಿಯೋ ಮಾಡಿ ಹಾಕೋದು ತಮಾಷೆ ವಿಷಯ ಅಲ್ಲ. ಕೆಲವರು ಮಾಡಿರ್ಬೋದು, ಬೇರೆ ಯೂಟ್ಯೂಬಲ್ಲಿ ಇರ್ಬೋದು, ನೀವು ಸರ್ಚ್ ಮಾಡಿ ಆಯ್ತಾ. ನಜರ್ ಈಸ್ ರಿಯಲ್ ರೀಸೆಂಟ್ ಫೇಮಸ್ ಆಯರು ನಂದು ರೀಸೆಂಟ್ ಆದಾರು ಫೇಮಸ್ ಆಯ್ನಿ ನಂದು ರೀಲ್ಸ್ ಮಲ್ತೊಂದು ಇತ್ತೇರು ಅದೇ ಅವೇ ಇಟ್ಟಿಟ್ಟಾರು ಅಂತ ಫೇಮಸ್ ಅವನು ಬರ್ತೀನಿ. ಆಣ ಬಾರಿ ಬಂಗ ಬೈದ್ರೆ ಆಮ್ಲೆಟ್ ಅಂಗಡಿ ಇದು ಬೆನೊಂದಿತ್ತು ಜೀರೆ ಇಟ್ಟೆ. ಕೆಲವು ಯೂಟ್ಯೂಬರ್ನ ಪೂರ ವಿಡಿಯೋ ಮಲ್ತು ಪಾಡ್ದಿರನ್ನ ಮಸ್ತ್ ಕೋಣೆಲ್ಲ ನಾನು ರಾತ್ರಿ ಕಾರಣ ರೀಲ್ಸ್ ಒಂಜಿ ತೂದು ಜೆತ್ತೀನಿ ನಾನು. ಅವಕ್ಕೇನಾಗ ಬೇಜಾರು ಹಾಕೊಂಡಿಯೇ
ಓಕೆ ಅಚ್ಚು ಸಿಸ್, ಬಾಯ್ ಬಾಯ್ ಎಲ್ಲರಿಗೂ ಬಾಯ್. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಎಲ್ಲರಿಗೂ ಕೂಡ ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ನಮ್ಮ ನಿಮ್ಮ ಭೇಟಿ ಸೋಮವಾರ, ಇಲ್ಲದ್ರೆ ಆದಿತ್ಯವಾರ ಸಹ ಟೈಮ್ ಇದ್ರೆ ಬರ್ತೇನೆ ಲೈವ್ಗೆ ಬೆಳಿಗ್ಗೆ, ಇಲ್ಲದಿದ್ದರೆ ಸೋಮವಾರ. ಮುರಿಗೆಪ್ಪ ಅವ್ರು ಬಂದರು. ಹಾಯ್ ಮುರಿಗೆಪ್ಪ ಅವರೇ, ಒಂದು ಲೈಕ್ ಕೊಡಿ ಆಯಿತಾ. ಮತ್ತು ಸಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಆಯಿತಾ ಮುರಿಗೆಪ್ಪ ಅವರೇ. ನಾನು ಹೋಗುವಾಗ ಒಬ್ಬೊಬ್ಬರು ಬರ್ತಾರೆಯಾ ಅಂಚೆ ದಾದನ ಮನಸ್ಸಿಜ್ಜಿ ಮೂಲ ಪದ್ಯ ಮಂಡಲ ಮನಸ್ಸು ಅಪ್ಪುಜಿ ದಾದನ ಕಾಣೆ ಕಾಣೆ. ಬಾಯ್ 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 ಅಚ್ಚು ಸಿಸ್, ಬಾಯ್ ಬಾಯ್ ಬಾಯ್. ಓಕೆ ಬಾಯ್ ಬಾಯ್ ಆಲ್.